ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ಸದ್ಯ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಡಲ ನಗರಿ ಮಂಗಳೂರು ನೆತ್ತರ ನಗರಿಯಾಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಇಲ್ಲಿ ಹತ್ಯೆಗಳು ನಡೆದು ಹೋದಂಥದ್ದು, ಅದು ಈ ವಾರ ನಡೆದಂಥದ್ದು ಜೈಲಿನಲ್ಲೇ ನಡೆದಂಥ ಹತ್ಯೆ ಆಗಿರಬಹುದು. ಹೀಗೆ ಹಲವು ಅಂದರೆ ಕೋಮು ದ್ವೇಷದ ಕಾರಣಕ್ಕಾಗಿ ನಡೆಯುವಂಥ ಹತ್ಯೆಗಳು ಇರಬಹುದು, ಜೊತೆಗೆ ಅಂಡರ್ ವರ್ಲ್ಡ್ ಲಿಂಕ್ ಇರುವಂತಹ ಹತ್ಯೆಗಳಿರಬಹುದು, ಜೊತೆಗೆ ಹಲವು ಕೋಮು ವೈಷಮ್ಯದ ಜಗಳಗಳಿರಬಹುದು. ಇದನ್ನೆಲ್ಲ ಗಮನಿಸಿದ್ರೆ ಮಂಗಳೂರು ಎಲ್ಲೋ ದಾರಿ ತಪ್ಪಿ ಹೋಗ್ತಾ ಇದೆಯಾ, ಮಂಗಳೂರಿನ ಆಡಳಿತ, ಮಂಗಳೂರಿನ ಕಾನೂನು ಸುವ್ಯವಸ್ಥೆ ಹಾದಿ ತಪ್ಪಿ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಇದ್ದಾರೆ. ಒಬ್ಬರು ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಈ ಒಂದು ಘಟನೆಗಳೇನು ಪುನರಾವರ್ತನೆ ಆಗ್ತಾ ಇದೆ, ಈ ಪುನರಾವರ್ತನೆ ಆಗ್ತಾ ಇರುವಂತ ಘಟನೆಗಳಿಗೆ ಇಲ್ಲಿನ ಪೊಲೀಸ್ ಇಲಾಖೆಯ ವೈಫಲ್ಯ ಕಾರಣ ಮತ್ತು ಕಮಿಷನರ್ ಅವರ ವೈಫಲ್ಯ ಕಾರಣ ಅನ್ನುವಂತ ಮಾತನ್ನ ಇಟ್ಟುಕೊಂಡು ಪ್ರತಿಭಟನೆ ಮಾಡಿದಂತ ಡಿವೈಎಫ್ಐ ಸಂಘಟನೆಯಿಂದ ಸಂತೋಷ್ ಬಜಾಲ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನೆ ಏನ್ ಅನಿಸುತ್ತೆ? 25 ದಿನದಲ್ಲಿ 7 ಜನ ಹತ್ಯೆ ಆಯ್ತು, ಈ ರೀತಿಯ ವರದಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಜೈಲಲ್ಲಿ ಡಬಲ್ ಮರ್ಡರ್ ಆಗತ್ತೆ, ಏನ್ ಅನ್ಸುತ್ತೆ ಈ ಲಾ ಅಂಡ್ ಆರ್ಡರ್ ಸಮಸ್ಯೆಯನ್ನು ನೋಡಿದ್ರೆ? ಅದು ಏನಂತ ಹೇಳಿದ್ರೆ, ಈಗ ಯಾವುದೇ ಒಂದು ಅಧಿಕಾರದಲ್ಲಿದ್ದವರು ಅಥವಾ ಆಡಳಿತ ಪಕ್ಷದವರು ಅವರು ನಿಷ್ಪಕ್ಷಪಾತ ಇರಬೇಕು. ಅವರು ಯಾವುದೇ ಏನು ಧರ್ಮ ಆಧಾರಿತವಾಗಿ ಅಥವಾ ಯಾವುದೇ ಓಲೈಕೆ ಜಾತಿ ಆಧಾರಿತ ಯಾವುದೇ ಇರಬಾರ್ದು. ಅಲ್ಲಿ ಎರಡು ಇರಬೇಕು. ಒಂದು ಅಪರಾಧ, ಯಾರು ಕ್ರಿಮಿನಲ್ಗಳು ಮತ್ತು ಒಳ್ಳೆಯ ಜನ ಸಮಾಜದಲ್ಲಿರುವವರು, ಕ್ರಿಮಿನಲ್ಗಳು ಮತ್ತು ಸಮಾಜದಲ್ಲಿರುವ ಅದನ್ನು ಸಪ್ರೇಟ್ ಆಗಿ ನೋಡಬೇಕು. ಯಾವಾಗ ಇವರು ಆಡಳಿತದಲ್ಲಿ ಧರ್ಮಾಧಾರಿತ ಅಂದರೆ ಈಗ ಒಂದು ಕಡೆ ಒಂದು ಸ್ವಲ್ಪ ಓಲೈಕೆ ಇದೆ ಅಂತ ಭಾವನೆಗಳು ಮೂಡಿ ಬಂದರೆ ಆಗ ಇನ್ನೊಂದು ಕಡೆಯ ಆಕ್ರೋಶ ಶುರು ಆಗುತ್ತೆ. ಆಗ ಅವರು ಏನು ಕೊಲೆ ಮಾಡಲಿಕ್ಕೆ ಶುರು ಮಾಡಿದರೆ ಅಥವಾ ಕೊಲೆಗಳು ಆ ಥರ ನಡೀಲಿಕ್ಕೆ ರಿವೆಂಜ್ ಕೊಲೆಗಳಾದರೆ ಈ ಕಡೆ ಅದನ್ನು ಇವರು ತಡಿಬೇಕು ಅಂತ ಅವರು ಶುರು ಮಾಡ್ತಾರೆ. ಹಾಗೆ ನೀವು ಆವಾಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಪಬ್ಬದಾಳಿ ಆಯಿತು. ಅದಾದ ಬಳಿಕ ಯಾರು ನಮ್ಮ ಸುಬ್ರಹ್ಮಣ್ಯೇಶ್ವರ ರಾವ್ ಬಂದರು ನೋಡಿ. ಆ ಬಳಿಕ ಏನಾಗಿತ್ತು? ಶಾಂತವಾಗಿತ್ತು. ಅಂದರೆ ಕಟ್ಟುನಿಟ್ಟಿನ ಆದೇಶ. ಓನ್ಲಿ ಯಾರು ಒಳ್ಳೆಯವರು ಮತ್ತು ಕೆಟ್ಟವರು ಅಷ್ಟೇ, ಕೆಟ್ಟವರಿಗೆ ಶಿಕ್ಷೆ. ಆ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಮತ್ತೆ ಯಾವುದೇ ರೀತಿಯ ಸುಬ್ರಹ್ಮಣ್ಯೇಶ್ವರ ಹೋಗುವವರೆಗೂ ಕೂಡ ಸಮಸ್ಯೆಗಳಾಗಲಿಲ್ಲ. ಅಂದರೆ ನೀವು ಅಧಿಕಾರಿಗಳ ಒಂದು ದಕ್ಷ ಅಧಿಕಾರಿಗಳನ್ನು ಅವರು ಯಾವುದೇ ರಾಜಕಾರಣಿಗಳ ಕೈಯ ಅಡಿಗೆ ಇಶಾರೆಯಂತೆ ಕೆಲಸ ಮಾಡದೇ ಇರುವಂತಹ ದಕ್ಷ ಅಧಿಕಾರಿಗಳನ್ನು ಎಕ್ಸಿಕ್ಯೂಟಿವ್ ಮಾಡುವವರನ್ನ ನೀವು ಆಡಳಿತದ ಆಯಕಟ್ಟಿನ ಜಾಗದಲ್ಲಿಟ್ಟರೆ ಇದು ಯಾವುದೂ ಇಲ್ಲ. ಯಾವಾಗಲೂ ತಲೆ ಎತ್ತಾರೆ. ಒಬ್ಬ ತಲೆ ಎತ್ತಿದ್ರೆ ಅಲ್ಲಿ ಅದಾಯಿತು, ಏನು ಮಾಡಲಿಲ್ಲ. ಈಗ ಇನ್ನೊಂದು ಕಡೆ ಎತ್ತದೆ, ಅದು ತಲೆ ಎತ್ತಲಿಕ್ಕೆ ಶುರು ಆದ್ರೆ ಆಮೇಲೆ ಕಷ್ಟ ಕಡಿಲಿಕ್ಕೆ. ಸರ್, ನನ್ನ ಅದೇ ಪ್ರಶ್ನೆ. ಬಹುಶಃ ತಾವು ಬಹಳ ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀರಿ. 25 ದಿನದಲ್ಲಿ 7 ಹತ್ಯೆಗಳು ಅಂದ್ರೆ ಈ ರೀತಿ ಆದಂತ ಉದಾಹರಣೆಗಳು ಇತಿಹಾಸ ಮಂಗಳೂರಿನ ಮಣ್ಣಲ್ಲಿ ಇದೆಯಾ ಅನ್ನುವುದು? ಆತರ ನಾನು ಒಂದೇ ದಿವಸ ಒಂದು 10 ಕಡೆ ಚೂರಿ ಇರಿತದ ಪ್ರಕರಣಗಳನ್ನ ಕೇಳಿದೆ. ಕರ್ಫ್ಯೂ ಅದೇ ಕರ್ಫ್ಯೂ ಆಗ್ತದೆ ಹೇಳುವಾಗ ಆ ಹಿಂದಿನ 2-3 ದಿನಗಳಲ್ಲಿ ಚೂರಿ ಇರ್ತದ ಪ್ರಕರಣ ವಿಪರೀತವಾಗಿ ಆಗಿ ಒಂದು ದಿವಸ ನಾನು 10 ಚೂರಿತ ನನಗೆ ಮನೆಗೆ ಹೋಗುವ ಅತ್ಯಂತ ಬಹಳ ದುಃಖ ಆಗಿತ್ತು. ಅದು ಏನು ಕೆಲಸ ಮಾಡಬೇಕು, ರಾತ್ರಿ 11 ಗಂಟೆವರೆಗೂ ಚೂರಿ ಇರುತ್ತಾ ಅಲ್ಲಿ ಇರುತ್ತಾ ಅದು ಕನ್ಫರ್ಮ್ ಮಾಡಬೇಕು. ಅದಕ್ಕಿಂತಲೂ ಪಾಪ ಆ ಪರಿಸ್ಥಿತಿ ಏನಾಗಿರಬೇಕು, ಹೋಗುವಾಗ ಮನಸ್ಸಿಗೂ ಅಶಾಂತಿ. ಅಂದರೆ ಅಂಥ ಇದನ್ನು ನೋಡಿದ್ದೇನೆ. ಬಟ್ ಇದು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸದಲ್ಲೇ ಒಂದು ಜೈಲಿನಲ್ಲಿ ನಡೆದಂಥ ಒಂದು ಭೀಕರ ಕೊಲೆಗಳು, ಅದು ಭೂಗತ ಪಾತಕಿಗಳು ದೊಡ್ಡ. ಆಮೇಲೆ ಒಂದು ಪ್ರಶ್ನೆ ಇದೆ ನಂದು. ಕಮಿಷನರೇಟ್ ವ್ಯಾಪ್ತಿಯೊಳಗೆ ಈ ಸಮಸ್ಯೆ ಇದೆ, SP ವಲಯದಲ್ಲಿ ಏನು ಬರ್ತಾ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆ ಇಲ್ಲ, ಅಂದ್ರೆ ಸಮಸ್ಯೆಯೇ ಇಲ್ಲ ಅನ್ನುವಂತ ಶರ ಬರೆಯೋದಕ್ಕಾಗೋದಿಲ್ಲ. ಆದ್ರೆ ಈ ರೀತಿಯ ಪರಿಸ್ಥಿತಿ ಇಲ್ಲ. ಈಗ ಕಮಿಷನರೇಟ್ ವ್ಯಾಪ್ತಿಯೊಳಗೆ ಈ ಸಮಸ್ಯೆ ಯಾಕೆ? ಯಾವಾಗ್ಲೂ ಏನು ದಂಧೆಗಳು ನಡೆಯುವುದು ಸಿಟಿ ಪ್ರದೇಶದಲ್ಲಿ, ಏನು ಬೇಡದಿದ್ದ ದಂಧೆಗಳು, ಹಣ ಒಟ್ಟು ಏನು ಹವಾಲ ಇಂಥದ್ದೆಲ್ಲ ಜಾಸ್ತಿ ನಗರದಲ್ಲೇ. ಈಗ ಹಣ ಬರುವುದು, ಹಣಕಾಸಿನ ರಾಜಧಾನಿ ಅಥವಾ ಏನೇ ಇದ್ರು ವಹಿವಾಟುಗಳು ದಂಧೆಗಳು ನಡೆಯುವುದು ಸಿಟಿಯಲ್ಲಿ. ಈ ಹಳ್ಳಿಗಳಲ್ಲಿ ನಡೀತದೆ ಏನಾದ್ರೆ ಶೀಲ ಸಂಕಿಸಿ ಕೊಲೆ, ಆಸ್ತಿಯಲ್ಲಿ ಕೊಲೆ, ಅಂಥದ್ದೆಲ್ಲ ಕೊಲೆಗಳು ಬರ್ತದೆ. ಇಲ್ಲಿ ಏನು ಅಂಡರ್ ವರ್ಲ್ಡ್ಗಳ ಡಾನ್ಗಳು,
ಈ ರೌಡಿಗಳು ಎಲ್ಲ ಸಾಧಾರಣ ಸಿಟಿ ಬೇಸ್ಡ್ ಕಾರ್ಯಾಚರಣೆ, ಹಪ್ತಾ ವಸೂಲಿ ಅಥವಾ ಏನು ಬಿಸ್ನೆಸ್ ಮಾಡಬೇಕಾದ್ರೂ ಇಲ್ಲೇ ಇರ್ತದೆ. ಹಾಗಾಗಿ ಸಿಟಿಗಳಲ್ಲಿ ಇಂಥ ಅಂಡರ್ವರ್ಲ್ಡ್ ಅಥವಾ ಈ ರೌಡಿಗಳ ಈ ಥರ ಅಟ್ಟಹಾಸ, ಗ್ಯಾಂಗ್ ವಾರ್, ಕೊಲೆಗಳು ಆಗ್ತದೆ. ಬಟ್ ಈ ರೀತಿಯಲ್ಲಿ ಏರುಗತಿಯಲ್ಲಿ ಮಾತ್ರ ಈ ಸರಾಸರಿ ನಾನು ಬಹಳ ಒಂದು ಸರ್ ಅದೇ ಬೆಂಗಳೂರು ಅನ್ನುವಂಥದ್ದು ದೊಡ್ಡ ನಗರಿ, ಮಂಗಳೂರಿಗಿಂತ 4 ಪಟ್ಟು ದೊಡ್ಡದಂತ ನಗರಿ. ಅದನ್ನ ಬಿಟ್ರೆ ಹುಬ್ಬಳ್ಳಿಯಲ್ಲಿ ಆಗ್ತಾ ಇತ್ತು ಅಂತ ನಮಗೆಲ್ಲರಿಗೂ ಗೊತ್ತಿರೋ. ಸೊ ಮಂಗಳೂರು ಯಾಕೆ ಎಲ್ಲರನ್ನ ಬೀಟ್ ಮಾಡಿ ಹೋಗ್ತಾ ಇದೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಮಂಗಳೂರು? ನಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರು ಎಡಿಷನ್ ಅಂದ್ರೆ 2 ಜಿಲ್ಲೆ ಮಾತ್ರ ಹೆಚ್ಚಾಗಿ, ಕಾಸರಗೋಡು ಲೆಕ್ಕಕ್ಕಿಲ್ಲ. ಬೇರೆ ಬೆಂಗಳೂರಿನಲ್ಲಿ ಬೇರೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳು, ರೆವಿನ್ಯೂ ನಮ್ದು ಜಾಸ್ತಿ ಇರ್ತದೆ ಉತ್ತರ ಕನ್ನಡ. ಇದು ಸಹಿತ ಏನು ಪತ್ರಿಕೆ ರೆವೆನ್ಯೂನಾಗೆ ಈ ಕ್ರೈಮ್ ಅಂದ್ರೆ ಇಲ್ಲಿ ಹಣಕಾಸಿನ ಒಂದು ಹುಬ್ಬಳ್ಳಿ ಬಿಟ್ರೆ ಮಂಗಳೂರು ಈ ಪತ್ರಿಕೆಗಳಿಗೆ ಆದಾಯ ತರುವಂಥದ್ದು ಅಥವಾ ದಂಧೆಗಳು ನಡೆಯುವಂಥದ್ದು ಎಲ್ಲ ರೀತಿಯಲ್ಲೂ ಸುತ್ತ ಮಂಗಳೂರು ಈಗ ಬಾಂಬೆಯನ್ನೇ ಅಂದ್ರೆ ಆ ರೀತಿಯಲ್ಲಿ ಬೆಳೆಯುತ್ತಿರುವಂಥ ಒಂದು ಏನು ನಗರ. ಹಾಗಾಗಿ ಇಲ್ಲಿಯ ಡಾನ್ಗಿರಿಗೆ, ಇಲ್ಲಿಯ ಪಟ್ಟಕ್ಕೆ ಈ ರೀತಿಯ ಒಂದು ಹೋರಾಟಗಳು ನಡೀತಾ ಇರ್ತದೆ. ನೀವು ನೋಡಿರ್ಬೋದು, ರವಿ ಪೂಜಾರಿ ಕಣ್ಣಿದೆ, ಈಗ ವಿಕ್ಕಿ ಶೆಟ್ಟಿ ಅಲ್ಲಿ ದಾವೂದನ ಗ್ಯಾಂಗ್ ಅಂದ್ರೆ ಅದೇನು ಅಷ್ಟೇನು. ಈಗ ರಶೀದ್ ಮಲ್ಬಾರಿ ಇರುವಾಗ ರಶೀದ್ ಮಲ್ಬಾರಿ ಪ್ಲಾನ್ ಮಾಡಿದ. ರಶೀದ್ ಮಲ್ಬಾರಿ ಜೈಲಲ್ಲಿ ಇರುವಾಗಲೇ ಈ ಕಾಸರಗೋಡಿನ ಒಬ್ಬ ಯಾರು ಎಷ್ಟು ಕೋಟಿ ಇದನ್ನ ಇದು ಹಣವನ್ನ ತಗೊಂಡಿದ್ದಾನೆ, ರೆಕಾರ್ಡ್ ಇದೆ. ಅಂದ್ರೆ ಪೊಲೀಸರಿಗೆ ಅದು ಮಾಹಿತಿಗಳು ಸಿಕ್ಕಿದೆ. ಅಂದ್ರೆ ಜೈಲಿನಲ್ಲಿ ಇದ್ದುಕೊಂಡೇ ಯಾರು ರಶೀದ್ ಮಲ್ಬಾರಿ, ಮಾಡೂರಿ ಸುಬ್ಬು ಕೂಡ ಬಿಡ್ಲಿಲ್ಲ. ಅದೇ ಒಂದು ವಿಷಯದಲ್ಲಿ ರಶೀದ್ ಮಲ್ಬಾರಿಗೂ ಮಾಡೂರಿ ಸುಬ್ಬುಗೂ ಗಲಾಟೆ ಆಗಿ ಬೊಡ್ಡ ಲತೀಫ ರಶೀದ್ ಮಲ್ಬಾರಿಯ ಜನ ನೀವು ಜೈಲ್ನಲ್ಲ ಇಲ್ಲಿ ಕೋರ್ಟಿಂದ ಹೊರಗಡೆ ಬರುವಾಗ ಹಳೆ ಸುಜಾತ ಹೋಟೆಲ್, ಈಗ ಜ್ಯುವೆಲ್ಲರಿ ಎಲ್ಲ ಇದೆಲ್ಲ ಏನಪ್ಪಯ್ಯ, ಅಲ್ಲಿ ಎಲ್ಲರ ಎದುರು ಹೊಡೆದ ಸೀನ್ ನಮ್ಮ ಆಫೀಸ್ ಇತ್ತು, ಅಲ್ಲಿ ಕಡಿತಾ ಇದ್ರು. ಅದು ಯಾಕೆ ಹೇಳಿದ್ರೆ ರಶೀದ್ ಮಲ್ಬಾರಿ ಮತ್ತೆ ಮಾಡೂರಿ ಸುಬ್ಬುನ ಈ ಕಾಂಚನ ಟೆಕ್ಸ್ಟೈಲ್ ಮರ್ಡರ್ ಕೇಸ್ನಲ್ಲಿ ಅದು ಎಷ್ಟು 8 ಕೋಟಿ ಇರಬೇಕು, ಒಂದು ಕೋಟಿಯನ್ನು ದೊಡ್ಡ ಡೀಲ್ ಆಗಿತ್ತು. ಆ ಡೀಲ್ನಲ್ಲಿ ಮಾಡೂರಿ ಸುಬ್ಬು ಈ ಪಾಲನ್ನ ರಶೀದ್ ಮಲ್ಬಾರಿ ಕೇಳಿದಕ್ಕೋಸ್ಕರ ಆ ಹಣಕಾಸಿನ ವಿಚಾರದಲ್ಲಿ ಗಲಾಟೆಯಾಗಿ, ಅಂದ್ರೆ ಅವರೊಳಗೂ ಅವರಿಬ್ರು ದಾವೂದ್ನ ಒಂದು ಅಸೋಸಿಯೇಟ್ಸ್, ಅಂದ್ರೆ ದಾವೂದ್ ಏನು ಇಲ್ಲಿ ಬರುವುದಿಲ್ಲ, ಬಟ್ ಅವರ ಹೆಸರು ಹೇಳ್ಕೊಂಡು ಇಲ್ಲಿ ಕೆಲಸ ಮಾಡುವ ಒಂದು. ಹಾಗೆ ಒಂದು ವಿಕ್ಕಿ ಶೆಟ್ಟಿಯ ಗೊತ್ತು, ಪಾಂಡುಪಯ್ಯ ನಂತರ ವಿಜಯರಾಜ ಒಂದು ಸ್ಪಷ್ಟ ಬೆಂಗಳೂರನ್ನ ಓವರ್ಟೇಕ್ ಮಾಡ್ತಾ ಇದೆ. ಬಾಕಿ ವಿಚಾರದಲ್ಲದಿದ್ರು ಕ್ರೈಮ್ ರೇಟ್ಸ್ ಅಲ್ಲಿ ಬೆಂಗಳೂರನ್ನ. ಸಂತೋಷ್ ಬಜಾಲ್ ಅವರೇ, ನನ್ನ ಪ್ರಶ್ನೆ ಇರುವಂತದ್ದು, ಕಮಿಷನರ್ ಅವರನ್ನ ಟಾರ್ಗೆಟ್ ಮಾಡಿದ್ರಿ DYFI ಸಂಘಟನೆ, ಯಾಕೆ, ಏನ್ ರೀಸನ್? ಕಮಿಷನರ್ ಯಾಕೆ ಇದಕ್ಕೆ ಹೊಣೆ ಆಗ್ತಾರೆ? ಒಂದು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗ ನೀವು ಹೇಳಿದ ರೀತಿಯಲ್ಲಿ 25 ದಿನಗಳಲ್ಲಿ 7 ಹತ್ಯೆಗಳು ಆಗ್ತಾ ಇದೆ. ಬಟ್ ಅದು ಮಾತ್ರ ಅಲ್ಲ, ಮಂಗಳೂರಲ್ಲಿ ಮಾಫಿಯಾದ ಒಟ್ಟು ಕೇಂದ್ರ ಆಗ್ತಾ ಇದೆ. ಇಲ್ಲಿ ವೈಶ್ಯವಾಟಿಕೆ ಆಗ್ತಾ ಇದೆ, ಮರಳು ಮಾಫಿಯಾ ಆಗ್ತಾ ಇದೆ, ಮತ್ತು ಸ್ಕಿಲ್ ಗೇಮ್ ನಡೀತಾ ಇದೆ, ಜೂಜು ಕೇಂದ್ರ ನಡೀತಾ ಇದೆ, ಎಲ್ಲ ರೀತಿಯ ಮಾಫಿಯಾ ಮಂಗಳೂರಲ್ಲಿ ಆಗ್ತಾ ಇದೆ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಈ ಗ್ಯಾಂಗ್ ಒಂದು ತಂಡ ಆಗಲಿಕ್ಕೆ ಮತ್ತು ಇಂಥ ಹತ್ಯೆಗಳು ನಡೀಲಿಕ್ಕೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರ್ತದೆ. ಇದನ್ನು ನಿಯಂತ್ರಣ ಮಾಡದೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಕ್ರೈಮ್ಗಳನ್ನು ಇವರಿಗೆ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಅದನ್ನು ಅಂದ್ರೆ ಈಗ ಎಸ್ ಮುರುಗನ್ ಅವರ ಮೇಲೆ ಇರುವಂತಹ ಆಕ್ಷೇಪಗಳು ಏನು ಅನ್ನುವಂಥದ್ದು. ಮುರುಗನ್ ನಮಗೆ ಗೊತ್ತಿದ್ದ ಹಾಗೆ ಹಿಂದೆ ಹಿತೇಂದ್ರ ಮತ್ತು ಸಂತೋಷ್ ಬಾಬು DCP ಇರುವ ಸಂದರ್ಭದಲ್ಲಿ ಈ ಸ್ಕಿಲ್ ಗೇಮ್, ಮರಳು ಮಾಫಿಯಾ ಇದನ್ನೆಲ್ಲ ಒಂದು ರೀತಿಯಲ್ಲಿ ಮಟ್ಟ ಹಾಕಿದ್ರು. ಆ ನಂತರ ಮುರುಗನ್ ಯಾವಾಗ ಈ ಮಂಗಳೂರಿಗೆ ಪಾದಾರ್ಪಣೆ ಮಾಡಿದ್ರು, ಆ ನಂತರ ಸ್ಕಿಲ್ ಗೇಮ್ ಓಪನ್ ಆಗಿದೆ, ಜೂಜು ಕೇಂದ್ರಗಳು ನಿರಂತರವಾಗಿ ನಡೀತಾ ಇದೆ. ಎಲ್ಲ ಕಡೆ ಮಂಗಳೂರಲ್ಲಿ ಯುವಕರು ಈ ಡ್ರಗ್ ಮಾಫಿಯಾಕ್ಕೆ, ಎಲ್ಲ ಮಾಫಿಯಾಗಳು ರಾಜಾರೋಷವಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಮುರುಗನ್ ಅವರ ಅದರ ಬಗ್ಗೆ ಒಂದು ಸರಿಯಾದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡದಿರುವುದೇ ಒಂದು ಮುಖ್ಯವಾದ ಸಮಸ್ಯೆ. ಹಾಗಾಗಿ ಅಂದ್ರೆ ಹಿಂದೆ ಹಿತೇಂದ್ರ ಇರುವಾಗ್ಲೂ ಕೂಡ ನಿಮ್ಮ ಸಂಘಟನೆ ಅಪಸ್ವರ ತೆಗೆದಿತ್ತು, ಹಿತೇಂದ್ರ ಸರಿ ಇಲ್ಲ. ಈಗ ಮುರುಗನ್ ಬಂದ್ರು, ಮುರುಗನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು? ಅದು ಒಂದು ಕರೆಕ್ಟ್. ಮಂಗಳೂರಲ್ಲಿ ಈಗ ಬಂದಿರತಕ್ಕಂಥ ದಕ್ಷ ಅಧಿಕಾರಿಗಳು ಸರಿಯಾಗಿ ಬರಲಿಲ್ಲ. ನಾವು ಹಿಂದೆ ಇದ್ರು ಅನ್ನೋದನ್ನೇ, ದಕ್ಷ ಅಧಿಕಾರಿ ಇದ್ರು ಹಿಂದೆ, ಪಂಕಜ್ ಕುಮಾರ್ ಠಾಕೂರ್ ಅನ್ನೋರು, ಸೀಮಂತ್ ಕುಮಾರ್ ಸಂದರ್ಭದಲ್ಲೂ ಕೂಡ ನಾವು ಆ ರೀತಿ ಮಾಡಲಿಲ್ಲ. ಒಂದು ಹಂತಕ್ಕೆ ಅವರನ್ನು ಕಂಟ್ರೋಲ್ ಮಾಡಿದ್ದಾರೆ. ಅದೇ ಹಿತೇಂದ್ರ ಬರುವಾಗ ನಾವು ಮಾತಾಡಿದ್ದೇವೆ, ಆದ್ರೆ ಮಾತಾಡಿದ ನಂತರ ಅದನ್ನು ಅವರು ಹದ್ದುಬಸ್ತಿಗೆ ತಂದಿದ್ದಾರೆ. ಈವನ್ ಸಂತೋಷ್ ಬಾಬು DCP ಇರುವಂತ ಸಂದರ್ಭದಲ್ಲೂ ಹದ್ದುಬಸ್ತಿಗೆ ಬಂದಿದೆ. ಆ ನಂತರ ಅವರು ಹೋದ ಕೂಡಲೇ ಇಲ್ಲಿ ರಾಜರೋಷವಾಗಿ, ಮುರುಗನ್ ಬಂದ ನಂತರನೇ ರಾಜರೋಷವಾಗಿ ನಡೆಯುತ್ತೆ. ಯಾರೋ ಹೊಡೆದಾಡ್ಕೊಂಡು ಸತ್ರೆ ನಾವೇನು ಮಾಡಕ್ಕಾಗತ್ತೆ?
ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕೆಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಯಾರ ಎರಡು ರೌಡಿ ಗ್ರೂಪ್ಗಳು ಹೊಡೆದಾಡ್ಕೊಳ್ತದೆ. ವಿಕ್ಕಿ ಬೋಳಾರನನ್ನ ಇನ್ನೊಬ್ಬ ಸೈಕೋ ವಿಕ್ಕಿ ಅನ್ನುವಂತ ಹೊಡೆದುಕೊಳ್ತಾನೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಅವರನ್ನು ಜೈಲಿಗೆ ಹಾಕಿದ್ವಿ, ಕೋರ್ಟ್ ಅವರಿಗೆ ಜಾಮೀನು ಕೊಡ್ತು, ಅವರು ಹೊಡೆದಾಡ್ಕೊಂಡ್ರು. ನೋಡಿ, ಒಂದು ಹೊಡೆದಾಡಿದ್ದು ಅದನ್ನ ಕಾನೂನನ್ನ ಸುವ್ಯವಸ್ಥೆಗೆ ತರುವುದು ಪೊಲೀಸರ ಕರ್ತವ್ಯ. ಈಗ ಪೊಲೀಸರು ಎಷ್ಟು ಒಂದು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಂದ್ರೆ ಪೊಲೀಸ್ ಅವರ ಕರ್ತವ್ಯದಲ್ಲಿ ಎಷ್ಟು ಲೋಪ ಆಗ್ತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣ ಭದ್ರತೆ ಇರುವಂತ ಜೈಲಿನಲ್ಲೇ ಹತ್ಯೆಗಳು ನಡೀತಾ ಇದೆ. ಅದು ಕೂಡ ಜೈಲಿನೊಳಗೆ ಚಾಕು ಮಚ್ಚು ಲಾಂಗ್ ಎಲ್ಲ ಸರಬರಾಜು ಆಗ್ತಾ ಇದೆ. ಪೊಲೀಸ್ ಇರುವಂತ ಜಾಗದಲ್ಲಿ ಕೈದಿಗಳ ಪರಿಸ್ಥಿತಿ ಪರಿವರ್ತನೆ ಆಗಿದೆ. ಮನಸ್ಸೇ ಈ ರೀತಿ ಕೊಲ್ಲುವ ತನಕ ಜೈಲಿನೊಳಗೆ ಪರಿಸ್ಥಿತಿ ಆದರೆ ಹಾಗಾದ್ರೆ ಹೊರಗಿರುವಂತ ಕ್ರಿಮಿನಲ್ಗಳ ಅವಶ್ಯಕತೆ ಅವರ ಮನಸ್ಥಿತಿ ಹೇಗಿರ್ಬೋದು, ಮತ್ತೆ ಹೊರಗಿರುವಂಥ ಕ್ರೈಮ್ ಮಾಡುವಂಥ ಗ್ಯಾಂಗ್ಗಳ ಪರಿಸ್ಥಿತಿ ಹೇಗಿರ್ಬೋದು. ಇದಕ್ಕೆ ಮುಖ್ಯವಾಗಿ ಒಂದು ಮುರುಗನ್ ಕಾರಣ, ಇಲ್ಲಿನ ಕಮಿಷನರ್. ಮತ್ತೊಂದು ಅದೇ ಒಂದು ವಿಶೇಷ ಘಟಕ ಇದೆ, ಯಾವುದು ಸಿಟಿ ಕ್ರೈಮ್ ಬ್ರಾಂಚ್, ಸಿಸಿಬಿ ಕೂಡ ಅದೊಂದು ವಿಶೇಷ ಘಟಕ. ಆದರೆ ಇದು ಮಂಗಳೂರಲ್ಲಿ ಸಿಟಿ ಕ್ರೈಮ್ ಬ್ರಾಂಚ್ ಏನಿದೆ ಅದು ಒಂದು ನಿಷ್ಕ್ರಿಯ ಆಗಿದೆ. ಅದು ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ. ಗ್ಯಾಂಗ್ ವಾರ ಆಗ್ತಾ ಇದೆ. ಅವರು ಸಿಸಿಬಿ ಗ್ಯಾಂಗ್ ಕಡಿತ ಆದ ಕೂಡಲೇ ನೇರ ಹೋಗಿ ಸಿಟಿ ಕ್ರೈಮ್ ಬ್ರಾಂಚ್ನ ಕಚೇರಿಯಲ್ಲಿ ಕೂತು ಸರೆಂಡರ್ ಆಗುವಂತ ಇದೊಂದು ಬರೀ ನಾಟಕ. ಹಾಗಾಗಿ ಇದೊಂದು ಬರೀ ಗ್ಯಾಂಗ್ ವಾರ್ ಆಗ್ತಾ ಇರೋದು. ಇದೊಂದು ಪೊಲೀಸರಿಗೆ ಇಲ್ಲಿರುವಂತ ಮಾಫಿಯಾಗಳಿದೆ ಎಲ್ಲವೂ ಗೊತ್ತಿದೆ. ಇದು ಎಲ್ಲ ಗೊತ್ತಿದೆ ಆಗಿರುವಂಥದ್ದು. ಹಾಗಾಗಿ ನಿಜವಾಗಿ ಪೊಲೀಸರು ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥವ್ರು. ಇವತ್ತು ಗ್ಯಾಂಗ್ ವಾರ್ಗಳ ಗ್ಯಾಂಗ್ ಕ್ರಿಮಿನಲ್ಗಳ ಇವತ್ತು ಅವರದೇ ರಾಜರೋಷ ಆಗ್ತಾ ಇದೆ ಅನ್ನೋದು ಬಹಳ ಒಂದು ದುಸ್ಥಿತಿ. ಎಸ್ ಸರ್, ಅದೇ ಜೈಲಿನಲ್ಲಿ ಡಬ್ಬಲ್ ಮರ್ಡರ್ ಆಗೋಯ್ತು ಈ ವಾರದಲ್ಲಿ. ಸೊ ಏನು ಇದರ ಸೂಚನೆ ಅಂದ್ರೆ ಇದು ಏನು ಅರ್ಥ ಕೊಡ್ತಾ ಇದೆ ಸಂದೇಶ, ಯಾವ ಸಂದೇಶ? ಸ್ಪಷ್ಟ ಸಂದೇಶ. ರೌಡಿಗಳ ದರ್ಬಾರ್ ನಡೀತಾ ಇದೆ, ಅಂಡರ್ ವರ್ಲ್ಡಿನ ದರ್ಬಾರ್ ನಡೀತಾ ಇದೆ, ಮಾಫಿಗಳ ದರ್ಬಾರ್ ನಡೀತಾ ಇದೆ. ಯಾಕೆ ಹೇಳಿದ್ರೆ ಯಾವಾಗ ಪೊಲೀಸ್ ಈಗ ರೌಡಿಗಳ ಕೊಲೆ ಆದ್ರೆ ನಮ್ಗೇನು ಬೇಜಾರಿಲ್ಲ, ನಿಜ ಹೇಳ್ತೇವೆ. ರೌಡಿಗಳ ಕೊಲೆ ಆದ್ರೆ ಭೂಮಿಗೆ ಭಾರ ಹೋಯ್ತು, ಈಗ ಕಡಿಮೆ ಆಯಿತು. ಆದರೆ ಏನು ಸಂದೇಶ, ಏನು ಜನಸಾಮಾನ್ಯರಲ್ಲಿ ಸಂದೇಶ ಏನು, ರೌಡಿಗಳಲ್ಲಿ ಏನು, ನಾವು ಮಾಡಿದ್ದೇ ಆಟ ನಡೀತದೆ, ಸಮಾಜದ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀಳ್ತದೆ. ಯಾಕೆಂತ ಹೇಳಿದ್ರೆ ರೌಡಿಗಳಿಗೆ ಚಿಗಿತುಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಯಾಕೆಂದರೆ ಒಂದೊಂದು ಅರಾಜಕತೆಯ ಸನ್ನಿವೇಶಗಳು ಬರ್ತದೆ. ಇದೇ ರೌಡಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿ ಕೊಲ್ಲಿ, ಆಗ ಎಲ್ಲ ರೌಡಿಗಳ ಎಲ್ಲರ ಹೊಟ್ಟೆಯಲ್ಲಿ ಚಳಿ ಕೂರ್ತದೆ, ಅಂತ ಚಟುವಟಿಕೆಗಳು ಕಡಿಮೆ ಆಗ್ತದೆ. ಆದರೆ ಇವತ್ತು ಏನಾಗ್ತಾ ಇದೆ ಹೇಳಿದ್ರೆ, ಪೊಲೀಸರ ಒಂದು ಮಾತುಗಳನ್ನು ಕೇಳು, ಪೊಲೀಸರಿಗೆ ಹೋಗಿ ಸ್ಟೇಷನಲ್ಲಿ ಬೈಯುವಂತ, ಪೊಲೀಸರಿಗೆ ಮೇಲೆ ದರ್ಬಾರ್ ಮಾಡುವಂತ, ಯಾವಾಗ ರಾಜಕೀಯ ಅನ್ನೋದು ಹಸ್ತಕ್ಷೇಪ ಈ ಇದರಲ್ಲಿ ಆಗ್ತದೋ, ಇವರನ್ನು ಬಿಡಿ ಅವರನ್ನು ಬಿಡಿ, ಏನು ಪೊಲೀಸ್ ಠಾಣೆಯಲ್ಲಿ SIಗಳಿಗೆ ಫೋನ್ ಮಾಡಿ, ಇವರು ಸಚಿವರುಗಳು ಫೋನ್ ಮಾಡಿ ಯಾವಾಗ ಹೇಳ್ತಾರ, ಆವತ್ತಿನಿಂದ ಆ ಪೊಲೀಸರ ಮನೋಸ್ಥೈರ್ಯವೂ ಕುಸಿತದೆ, ಆಡಳಿತ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ವಿಚಾರದಲ್ಲಿ ಸ್ವತಃ ಮಂತ್ರಿಗಳಿಗೆ ಧಮಕಿ ಬರುತ್ತೆ. ಮಂತ್ರಿಗಳಿಗೆ ನಮ್ಮ ಮಾಧ್ಯಮಕ್ಕೆ ಕರೆ ಮಾಡಿ ಮಂತ್ರಿಗಳನ್ನ ಕೊಲ್ತೇನೆ ಅಂತ ಹೇಳಿದ್ರು, ರವಿ ಪೂಜಾರಿ ಹೇಳ್ದ. ಅದೇ ಅವರು ನಿಮ್ಮ ಮಾಧ್ಯಮದವರಿಗೆ ಫೋನ್ ಮಾಡಿ ಕೈಕಾಲು ಮುರಿತೇನೆ ಹೇಳಿಲ್ವಾ? ಅದೇ ಅದು ಏನ್ ಸಂದೇಶ ಅಂತ ಅಂದ್ರೆ, ಮೂರು ಮಂತ್ರಿಗಳನ್ನ ನಾನು ಕೊಲ್ತೇನೆ ಅಂತ ಯಾವುದೇ ಆತಂಕ ಇಲ್ಲದೆ ಓಪನ್ ಆಗಿ ಹೇಳ್ತಾನೆ, ನಾನು ಕೊಲ್ತೇನೆ, ಅವ್ರು ಇನ್ವಾಲ್ವ್ ಆಗಿದೆ. ಅಲ್ಲ, ಕರೆಕ್ಟ್. ಒಂದು ಅದರಲ್ಲಿ ಸಂದೇಶ ಹೇಳಿದ್ರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ನೀವು ಬೇರೊಬ್ಬರಿಗೆ ಧಮಕಿ ಹಾಕಿದ್ರೆ ನಿಮಗೆ ಮತ್ತೊಬ್ರು ಧಮಕಿ ಹಾಕ್ತಾರೆ. ಇನ್ನೊಂದು ಹೇಳಿದ್ರೆ, ಇಂತಹ ಒಂದು ರಾಜ್ಯದ ಸಚಿವರುಗಳಿಗೆ ಇವರು ಧಮಕಿ ಹಾಕುವಷ್ಟು ಈ ಒಂದು ಯಾರು ಒಂದು ಕ್ರಿಮಿನಲ್ಗಳು, ಅವರು ಕ್ರಿಮಿನಲ್ಗಳು ಹೋಗಿ ಅಲ್ಲಿ ಕರೆ ಮಾಡಿ ಈ ರೀತಿಯ ಒಂದು ಇವರು ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಇವರು ಥ್ರೆಟ್ ಕೊಡುವಾಗ, ಇಲ್ಲಿ ಪೊಲೀಸರು ಇಲ್ವಾ? ಪೊಲೀಸರು ಇದ್ದಾರೆ. ಎಲ್ಲರನ್ನು ನಾನ್ ಎಕ್ಸಿಕ್ಯೂಟಿವ್ ಹಾಕಿದ್ದಾರೆ. ಒಂದು ಕೆಲಸ ಮಾಡಿ ಹೋಗಿ ಧೈರ್ಯದಿಂದ ಕೆಲಸ ಮಾಡುವವರನ್ನ ಸರಿ. ಇವರ ಈಗ ಸರ್ಕಾರವು ಕೂಡ ಏನು ಈಗ ಹೆಸರೆಲ್ಲ ಹಾಳು ಮಾಡ್ಕೊಂಡಿದೆ. ಇಂತಹ ಇವರಿಗೆ ಅಂದ್ರೆ ಅವ್ರದನ್ನೇ ನೋಡ್ಕೊಳ್ಳಿಕ್ಕೆ, ಅವರ ಸಚಿವ ಸಂಪುಟ ವಿಸ್ತರಣೆ ಅಥವಾ ಇನ್ನೊಬ್ಬ ಆಂಜನೇಯ ಯಾವುದರೋ ಸಿಕ್ಕಿಬಿದ್ದ ಈಗ ಮತ್ತು ಅವರ ಕೆಟ್ಟ ಪರ್ವಕಾಲ, ಇದು ಕೆಟ್ಟ ಕಾಲ ಶುರುವಾಗಿದೆ. ಅಂತಹ ಸಂದರ್ಭದಲ್ಲಿ ಉಳಿದಗಳು ಚಿಗಿದುಕೊಳ್ತವೆ. ಮತ್ತೆ ರಾಜಕೀಯ ಹಸ್ತಕ್ಷೇಪ ಆದ್ರಂತೂ ಮುಗಿದೇ ಹೋಯ್ತು. ಹಾಗಾಗಿ ನೀವು ಪೊಲೀಸರಿಗೆ ಅಂದ್ರೆ ಪೊಲೀಸ್ ರಾಜ್ಯ ಮಾಡ್ಲಿಕ್ಕೆ ಹೋದ್ರೆ ಅವ್ರದ್ದು ಕೆಲವರು ಅದರಲ್ಲೂ ಕೆಟ್ಟವರು ಇರ್ತಾರೆ. ಎಲ್ಲರೂ ಒಳ್ಳೆಯವರ ಕೈಯಲ್ಲಿ ಪೊಲೀಸರ ಒಂದು ನಿಷ್ಪಕ್ಷಪಾತವಾದಂಥ, ಈಗ ಇವರು ಕೆಲವ್ರ ಹೆಸರು ಹೇಳಿದ್ರು, ಸಿಮಂತ್ ಕುಮಾರ್ ಸಿಂಗ್ ಇಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಪಂಕಜ್ ಕುಮಾರ್ ಠಾಕೂರ್, ತುಂಬ ಜನ ಇದ್ದಾರೆ ಅಂತ ಕೆಲಸ ಮಾಡಿ, ಸುಬ್ರಹ್ಮಣ್ಯೇಶ್ವರ ರಾವ್, ಅವಾಗ SP ನಮ್ಮ ಈಗಿನ SP ಕೂಡ, ಅದಕ್ಕಿಂತ ಹಿಂದಿನ SP ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವ ಹೆಸರು ಅವ್ರದ್ದು ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಅಂಥವರನ್ನ ಕೊಡಿ. ಮುರುಗನ್ ಕೂಡ ಒಂದು ಕಾಲದಲ್ಲಿ ಒಳ್ಳೆ ಹೆಸರಿತ್ತು.
ಬಟ್ ಈಗ ಅವರಿಗೆ ರಾಜಕೀಯ ಪ್ರಭಾವ 100 ಸಂಪೂರ್ಣ. ಯಾಕಂದ್ರೆ ಅವ್ರದ್ದು ಒಂದು ಸರ್ಟನ್ ಏಜ್ ಕಳೀತು. ಇನ್ನು ಹೇಳಿದಾಗೆ ಆಡಳಿತ ಹೇಳಿದಾಗೆ ಆರಾಮಾಗಿರ್ಬೋದು, ಆಮೇಲೆ ಟ್ರಾನ್ಸ್ಫರ್ ಆಗೋದು, ಆ ಒಂದು ಮನೋಸ್ಥಿತಿಯಲ್ಲಿದ್ದಾರೆ. ಈಗ ನಾನು ಹೇಳೋದು, ಒಂದು ಒಳ್ಳೆಯ ದಕ್ಷ ಅಧಿಕಾರಿಗಳ ಕೈಗೆ ಹಿತೇಂದ್ರ ಮೇಲೂ ಆರೋಪ ಇತ್ತು. ಅವರು ಕಾಂಗ್ರೆಸ್ನವರು, ಸಂಪೂರ್ಣ ಕಾಂಗ್ರೆಸ್ನ ಫಾಲೋ ಮಾಡ್ತಾ ಇದ್ದಾರೆ. SM ಕೃಷ್ಣ ಜನ ಹೌದು, ಅಲ್ಲ ಆರೋಪಗಳು ನಮಗೆ ಹಾಗೆ ಕಾಣ್ತಾ ಇತ್ತು. ಬಟ್ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಸ್ವಲ್ಪ ಆದ್ರೂ. ಈವನ್ ಪತ್ರಕರ್ತರ ಜೊತೆ ಸಂವಹನ ಆದ್ರೂ ಮಾಡ್ತಾ ಇದ್ರು, ಸ್ವಲ್ಪ ವಿಷಯಗಳನ್ನಾದ್ರೂ ಹೇಳ್ತಾ ಇದ್ದಾರೆ. ಬಿಚ್ಚು ಸ್ವಲ್ಪ ಮನಸ್ಸು ತೆರೆದು ಮನಸ್ಸಿತ್ತು. ಇವರು ಸಂಪೂರ್ಣ ಮುಚ್ಚಿದ ಮನಸ್ಸು. ಇವರು ಸ್ಟೇಟ್ಮೆಂಟ್ ನಾನು ಗೊತ್ತಿಲ್ಲ, ನಾನು ನೋಡ್ತೇನೆ. ನಾನು ತುಂಬ ಸರಿ ಕರೆ ಮಾಡಿದ್ದೆ ಒಬ್ಬ ಪತ್ರಕರ್ತನಾಗಿ. ನನಗೆ ಗೊತ್ತಿಲ್ಲ, ನಾನು ವಿಚಾರಿಸ್ತೇನೆ. ತುಂಬ ನಾನು ಅವ್ರು ಎಷ್ಟು ಸರಿ 10 ಸರಿ ಹೇಳಿದ್ರು, ಅಷ್ಟನ್ನು 10 ಸರಿಯೂ ನಾವು ಅದೇ ಥರ ಪತ್ರಿಕೆಗೆ ನಾವು ಮಾಡಿ ಕಳಿಸಿದೆ. ಆಮೇಲೆ ಸ್ವಲ್ಪ ಅವರು ಸ್ವಲ್ಪ ಓಪನ್ ಅಪ್ ಆಗಿ ಸ್ವಲ್ಪ ಹೆಸರು ಹೇಳಲಿಕ್ಕೆ ಶುರು ಮಾಡಿದ್ರು. ಈಗ ಹಿತೇಂದ್ರ ಅವರು ಬೇಡ ಅಂತ ಹೇಳಿದ್ರಿ, ಮುರುಗನ್ ಅವರು ಬಂದ್ರು. ಈಗ ತಮಗೆ ಅನಿಸ್ತಾ ಇದೆಯಾ ಹಿತೇಂದ್ರ ಅವರೇ ಬೆಟರ್ ಇತ್ತಪ್ಪ, ಈ ಪರಿಸ್ಥಿತಿಗಿಂತ ಅದೇ ಆಗ್ಬೋದಿತ್ತು ಅಂತ? ಅಂದರೆ ಪರಿಸ್ಥಿತಿ ಹಿತೇಂದ್ರ ಇರುವಾಗ ಕೂಡ ಸಮಸ್ಯೆ ಇತ್ತ ಅಂತ ಹೇಳಿದರೆ ಸಮಸ್ಯೆ ಇತ್ತು. ಆದರೆ ಒಂದು ನಿಜವಾಗಿ ಏನಂದರೆ, ಈಗ ಬಂದಿರತಕ್ಕಂಥ ಪೊಲೀಸರು ಇವರು ನಮ್ಮ ಜಿತೇಂದ್ರ ಕುಂದರೆ ಹೇಳ್ದ ರೀತಿಯಲ್ಲಿ ಅವರು ರಾಜಕೀಯದ ಯಾವುದೇ ಪ್ರಭಾವಕ್ಕೆ ಒಳಗಾಗಬಾರ್ದು. ಅದೇ ಪ್ರಶ್ನೆ. ಬಹುಶಃ ನೀವು ಮುರುಗನ್ ಅವರ ಮೇಲೆ ಪ್ರೊಟೆಸ್ಟ್ ಅನ್ನ ಮಾಡಿ. ಹೌದು. ಸೊ ಮುರುಗನ್ ಅವರಿಗೆ ಮಾಡಬೇಕು ಅಂತ ಆಸೆ ಇದೆ, ನಾನು ಏನಾದ್ರೂ ಒಂದು ಮಾಡಬೇಕು, ಮಂಗಳೂರನ್ನ ಚೇಂಜಸ್ ಮಾಡಬೇಕು, ಬಿಡದಿದ್ರೆ ಕೈ ಕಟ್ಟಿ ಹಾಕಿದ್ರೆ ಏನ್ ಮಾಡೋದಕ್ಕಾಗತ್ತೆ? ಅಂದ್ರೆ ಮಾಡುವಂಥದ್ದು ಕೂಡ ಈಗ ಏನು ಕಾಣ್ತಾ ಇಲ್ಲ. ಯಾಕೆಂದ್ರೆ ಪೊಲೀಸ್ ಇಲಾಖೆಯ ಒಳಗೆ ಬಂದು ನಾವು ನೋಡಿದ್ರೆ ನಮಗೆ ಪೊಲೀಸ್ ಯಾವುದೇ ಸ್ಟೇಷನಲ್ಲಿ ಇವತ್ತು ಕೆಲವೊಂದು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳಿಲ್ಲ, ಸಬ್ ಇನ್ಸ್ಪೆಕ್ಟರ್ಗಳಿಲ್ಲ. ಮತ್ತು ನಾವೊಂದು ಪ್ರತಿಭಟನೆ ಮಾಡಿದ್ರು, ನಮಗೆ ಅಲ್ಲಿ ಕೊಡಲಿಕ್ಕೆ ಕಾನೂನು ಸುವ್ಯವಸ್ಥೆ ಕೊಡಲಿಕ್ಕೆ ಪೊಲೀಸರಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಎಲ್ಲಿ ನೋಡಿದ್ರೆ ಈಗ ಪೊಲೀಸ್ ಇಲಾಖೆಯಲ್ಲಿ ಹೋಮ್ ಗಾರ್ಡ್ಗಳು ಬಂದು ಸೇರಿದ್ದಾರೆ. ಇಂಥದ್ದೆಲ್ಲ ಪರಿಸ್ಥಿತಿ ಪೊಲೀಸ್ ಇಲಾಖೆಯಲ್ಲೇ ಬಂದರೆ ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಹೇಗೆ? ಮತ್ತು ಇದ್ದ ಪೊಲೀಸರು ಏನು ಮಾಡ್ಬೋದು ಅನ್ನೋದು ಕೂಡ ಒಂದು ಪ್ರಶ್ನೆ. ಮತ್ತು ಇರುವಂಥ ದಕ್ಷ ಪೊಲೀಸರು ಮಂಗಳೂರಲ್ಲಿ ಇದ್ದಾರ ಕೇಳಿದರೆ ಇದ್ದಾರೆ. ಪ್ರಮೋದ್ ನಂತವರು ಈಗ ಕಂಕನಾಡಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ಮರಳು ದಂಧೆಯನ್ನ, ಮರಳು ಮಾಫಿಯಾನ ಆ ಭಾಗದಲ್ಲಿ, ಅಡ್ಯಾರ್ ಭಾಗದಲ್ಲಿ ಒಂದು ಮಟ್ಟ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅವರನ್ನೇ ಇವತ್ತು ಅಲ್ಲಿಂದ ವರ್ಗಾವಣೆ ಮಾಡಲಿಕ್ಕೆ ಇಲ್ಲಿಯ ಶಾಸಕರು ಮುಖ್ಯಮಂತ್ರಿ ಮೂರು ಗೂಟದ ಕಾರ್ಗಳು ಓಡಾಡ್ತಾ ಇದೆ. ಅದರ ಹಿಂದೆ 10-12 ಕಾರ್ಗಳು ಓಡಾಡುತ್ತೆ. ನಮ್ಮ ಜನ ಸೊರಕೆಯು ಸೇರಿಸಿ 4 ಗೂಟದ ನಮ್ಮ ಜನ ಅಂತ ಹೇಳಿ ಫೋನ್ ಮಾಡುವವರು ಇರ್ಬೋದು. ಈ ವ್ಯವಸ್ಥೆಯೊಳಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು ಅಂತ? ಅದೇ ಒಂದು, ಎಷ್ಟು ಗೂಟದ ಕಾರಿದ್ರು, ಎಷ್ಟು ಪ್ರಭಾವರಾಗಿದ್ರು, ಎಷ್ಟೇ ಬಲಾಢ್ಯರಾದ್ರೂ ಕೂಡ ಪೊಲೀಸರು ಆ ಬಲಾಢ್ಯರ ಕರೆಗೆ, ಅವರ ಒಂದು ಒತ್ತಡಕ್ಕೆ ಮನೆಯೇ ಬಾರದು ಅನ್ನೋದು ನಮ್ಮ ಒಂದು. ಸೊ ತಮಗೆ ಅನಿಸುತ್ತಾ ಆಗತ್ತೆ ಪೊಲೀಸರಿಗೆ ಆ ರೀತಿ? ಖಂಡಿತ ಆಗುತ್ತೆ. ನಾನು ಹೇಳಿದ ರೀತಿಯಲ್ಲಿ ಹಿಂದೆ ಇರುವಂತ ಪಂಕಜ್ ಕುಮಾರ್ ಠಾಕೂರ್ ಆಗಲಿ, ಆಮೇಲೆ SP ಆಗಿರುವಂತ ಸುಬ್ರಹ್ಮಣ್ಯೇಶ್ವರ ರಾವ್ ಆಗಲಿ, SP ಸೀಮಂತ್ ಅವರು ಆ ಸಂದರ್ಭದಲ್ಲಿ ಆ ಹಂತದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಈಗಲೂ ನಾನು ಹೇಳಿದ ಒಂದು ಹೆಸರು ಏನಿದೆ ಪ್ರಮೋದ್ ಅನ್ನೋರು, ಅವರು ಕೂಡ ರಾಜ್ಯ ಒತ್ತಡಕ್ಕೆ ಮನಿತಾ ಇಲ್ಲ. ಅವರನ್ನೇ ಅಲ್ಲಿಂದ ವರ್ಗಾವಣೆ ಮಾಡಲಿಕ್ಕೆ ಇದೇ ರಾಜಕೀಯ ವ್ಯಕ್ತಿಗಳು, ಶಾಸಕರು ಮುಖ್ಯಮಂತ್ರಿಯ ಕಚೇರಿಗೆ ಹೋಗಿದ್ದಾರೆ. ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು. ಈ ರೀತಿ ಆಗ್ತಾ ಇರುವಂತ. ಸಂತೋಷ್ ಅವರೇ, ಸರ್ ನಿಮ್ಮಲ್ಲಿ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಬ್ರೇಕ್ ನ ನಂತರ ನಾವು ಮಾತಾಡಬೇಕಾದಂತದ್ದು ಯಾಕೆ ಮಂಗಳೂರಿಗೆ ಇಂಥ ಪರಿಸ್ಥಿತಿ ಬಂತು ಅನ್ನುವಂಥದ್ದು. ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬಹುದು, ಮುಂಬೈಯಲ್ಲಿ ಬಟ್ಟೆಯ ಒಂದು ಮಿಲ್ಗಳು ಮುಚ್ಚಿದ ನಂತರ ಅಲ್ಲಿ ಅಂಡರ್ ವರ್ಲ್ಡ್ ಅನ್ನುವಂಥದ್ದು ಜಿಗಿತುಕೊಂಡಿತ್ತು. ಸೊ ಮಂಗಳೂರಿನಲ್ಲಿ ಅಂತ ಸಮಸ್ಯೆ ಆಗಲಿಲ್ಲ ಅಂದ್ರೆ ಇಲ್ಲಿನ ನಿರುದ್ಯೋಗವೇ ಈ ಪರಿಸ್ಥಿತಿ ತಂದು ಹಾಕೋದಕ್ಕೆ ಕಾರಣವಾ ಅನ್ನುವಂಥದ್ದು ಒಂದು ವಿಚಾರ ಇದೆ. ಸೊ ಆ ವಿಚಾರದ ಬಗ್ಗೆಯೂ ಚರ್ಚೆ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಅದೇ ಜೈಲಿಗೆ ಹೋದ ನಂತರ, ಅಪರಾಧದ ಹಿನ್ನೆಲೆಯಿಂದ ಹೋಗಿ ಆ ಜೈಲಿಗೆ ಸೇರಿದ ನಂತರ ಬದಲಾಗ್ತಾರೆ ಅನ್ನುವಂತ ಒಂದು ಕಲ್ಪನೆ ಇತ್ತು. ಅಲ್ಲಿ ಹೋದ ನಂತರ ಬದಲಾಗ್ತಾರೆ. ಆದ್ರೆ ಮಂಗಳೂರಿನ ಜೈಲಿನಲ್ಲಿ ಆಗ್ತಾ ಇರುವಂತದ್ದೇ ಬೇರೆ. ಮಂಗಳೂರಿನ ಜೈಲು ಕ್ರಿಮಿನಲ್ಗಳನ್ನ ಪರಿವರ್ತನೆ ಮಾಡೋದಕ್ಕೆ ಇದೆಯಾ, ಅಥವಾ ಕ್ರಿಮಿನಲ್ಗಳನ್ನ ಇನ್ನಷ್ಟು ಹೆಚ್ಚು ಕ್ರೂರ ಕ್ರಿಮಿನಲ್ಗಳನ್ನ ಮಾಡೋದಕ್ಕೆ ವ್ಯವಸ್ಥೆ ಯೂಸ್ ಆಗ್ತಾ ಇದೆಯಾ? ಈ ನಮ್ಮ ಮಂಗಳೂರಿನಲ್ಲಿ ಒಂದು ದೊಡ್ಡ ದೊಡ್ಡ ಬಾಲಿವುಡ್, ಹಾಲಿವುಡ್ ಈಗ ಸ್ಟಾರ್ಗಳನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ರೈ, ಅದು ತುಂಬಾ ಜನ, ಶಿಲ್ಪಾ ಶೆಟ್ಟಿ, ಒಂದು ಒಳ್ಳೆ ಹೆಸರಿದೆ ಇಲ್ಲಿ. ಬಟ್ ತುಳು ಇಂಡಸ್ಟ್ರಿ, ಯಾವ ಸಿನಿಮಾ ಇಂಡಸ್ಟ್ರಿ ಮೊದಲು ಇರಲಿಲ್ಲ, ಆದರೂ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗ ಒಂದು ಒಳ್ಳೆಯ ಈ ರೌಡಿಗಳಿಗೆ, ಅಂಡರ್ ವರ್ಲ್ಡ್ಗೆ ಒಳ್ಳೆಯ ವಿವಿ ಇದೆ, ಅದು ಜೈಲ್. ಈಗ ಅದು ಜಿಲ್ಲಾ ಜೈಲಾಗಿದೆ. ಆ ಜೈಲಿನಲ್ಲಿ ವಿಶ್ವವಿದ್ಯಾಲಯ ಇದ್ದಾಗ ಅದಕ್ಕಿಂತಲೂ ಒಳ್ಳೆ ಇದು ಪ್ರಾಯೋಗಿಕ ತರಬೇತಿಗಳು ತುಂಬಾ ಇದೆ ಇಲ್ಲಿ. ಯಾಕಂದ್ರೆ ಪ್ರತಿದಿನ ಯಾರ್ದಾದ್ರು ತಲೆ ಹೊಡೆಯೋದು, ಚೂರಿ ಅಲ್ಲಿಯೇ ಚೂರಿ ರೆಡಿ ಮಾಡೋದು,
ಎಲ್ಲ ರೀತಿಯ ಇದೆ. ಗಾಂಜಾ ಈವನ್ ಅಲ್ಲಿಗೆ ಒಂದ್ಸರಿ ಏನು ಹೇಳಿದರೆ ಅಲ್ಲಿಯ ಸಿಬ್ಬಂದಿಯೇ ಅಲ್ಲಿಯ ಜನರಿಗೆ ಗಾಂಜಾ ತಗೊಂಡು ಹೋಗ್ತಾರೆ. ಎಲ್ಲಿ ಕ್ರಿಮಿನಲ್ಗಳು ಯಾರು ಗಾಂಜಾ ಸೇದೋದವರು ಕೂಡ ಅಲ್ಲಿ ಸೇದುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಕೆಲವರು ರ್ಯಾಗಿ ಮಾಡಿ ಇದು ಮಾಡ್ತಾರೆ. ಅಲ್ಲಿ ಸಿಬ್ಬಂದಿ ಅಲ್ಲಿ ಪ್ರತಿದಿನ ಕಸ ಹೊರಗೆ ತಗೊಂಡು ಹೋಗುವ ಸಂಪ್ರದಾಯ ಇದೆ. ಯಾರೋ ಕೈದಿ ಹತ್ರ ಕಸ ಮಾಡಿಸಿ ಕೈದಿಯಿಂದ ಬಕೆಟ್ ಬಾಲ್ದಿಯಲ್ಲಿ ತಗೊಂಡು ಹೊರಗೆ ಕಸ ಹಾಕೋದು. ಆ ಕಸ ಹಾಕಿ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಅವ್ರ ಹತ್ರ ಗಾಂಜಾ ಇರ್ತದೆ. ಯಾಕೆಂದರೆ ಇಲ್ಲಿ ಹೊರಗಡೆಯಿಂದ ಅದು ಓಪನ್ ಇತ್ತು, ಕಸದ ಬುಟ್ಟಿ ರೈಜಲ್ನ ಹೊರಗಡೆ ಇತ್ತು. ಇವರು ಅಲ್ಲಿ ಪ್ರತಿದಿನ ಗಾಂಜಾ ಇದು ಪ್ಯಾಕೆಟ್ಗಳನ್ನು ತಂದು ಹಾಕೋದು. ಇವಾಗ ಕಸ ತಂದು ಹಾಕಿ ಸುರಿಯೋದು, ಇದನ್ನು ಗಾಂಜಾ ಪ್ಯಾಕೆಟ್ಗಳನ್ನು ತಗೊಂಡು ಒಳಗೋಗಿ ಮಾಡೋದು. ಆ ಸಿಬ್ಬಂದಿ ಆ ಸಿಬ್ಬಂದಿಗೆ ಏನು ಅಮಾನತಾಗಿ, ಬಟ್ ಎಲ್ಲಿ ಪವರ್ ಅಂತೆ ಅವ ಅಮಾನತು ರದ್ದು ಮಾಡ್ಕೊಂಡು ಕೆಲಸಕ್ಕೆ ಬಂದಿದ್ದಾರೆ. ಅಂದರೆ ಅಷ್ಟು ಪವರ್ ಇದೆ ಆ ಜೈಲಿನಲ್ಲಿ. ಗಾಂಜಾಗಳು ಏನು ಒಬ್ಬೊಬ್ಬರಿಗೆ ವೆಪನ್ ಕೊಂಡು ಹೋಗ್ತಾರೆ. ಅಂದ್ರೆ ಸಾಮಾನ್ಯ ಒಬ್ಬ ಯಾರೋ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಸಿಕ್ಕಿ ಬಿದ್ದ ಅಂತ ಹೇಳಿ ಜೈಲಿಗೆ ಹಾಕ್ತಾರೆ. ಆತನನ್ನ ನಾವು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವು ಪಪ್ಸ್ ಕೊಂಡೋದ್ರೆ ಪಪ್ಸ್ ಅನ್ನ ಚೆಕ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ವೆಪನ್ನೇ ಹೋಗತ್ತೆ. ಒಂದು ನಿಯಮ ಇರುವುದು ಮುರಿಲಿಕ್ಕೆ ಅಂತ, ಮತ್ತೆ ನಿಯಮ ಇರುವುದು ಪಾಲನೆ ಮಾಡುವವರಿಗೆ ಅಂತ. ಜನಸಾಮಾನ್ಯರು ಪಾಪದವರು, ಮತ್ತೆ ಅದರಲ್ಲೂ ಯಾರು ಕ್ರಿಮಿನಲ್ಗಳಲ್ಲೂ ಪಾಪದ ಕಡೆಯವರೆಲ್ಲ ಇರ್ತಾರಲ್ಲ, ಅಂದ್ರೆ ಅವರ ಸಂಬಂಧಿ, ಮತ್ತೆ ಅವ್ರ ಹತ್ರ ಹಣ ಇರುವುದಿಲ್ಲ, ಅಂಥವರಿಗೆಲ್ಲ ಫುಲ್ ರೂಲ್ಸ್ ಇರ್ತದೆ. ಇನ್ನೊಂದು ಸ್ವಲ್ಪ ಜೋರ್ನವರು ಈ ತರ ಜೈಲು ಅಲ್ಲಿ ನೀವು ನಾವೆಲ್ಲ ಇದರಲ್ಲೆಲ್ಲ ನೋಡುವಾಗ, ಯಾವುದು ಸಿನಿಮಾ ಇದರಲ್ಲೆಲ್ಲ ನೋಡುವಾಗ ಕೈದಿಗಳ ಕಟ್ಟಾಕೊಂಡು ಹೆದರಿಕೊಂಡು ಇರ್ತಾರೆ ಅಂತ. ನೀವು ಮಂಗಳೂರು ಜೈಲಿನಲ್ಲಿ ಹೋದ್ರೆ ಅಲ್ಲಿ ಕೈದಿಗಳೇ ಜೈಲು ಸಿಬ್ಬಂದಿಯನ್ನ ರ್ಯಾಗಿಂಗ್ ಮಾಡ್ತಾರೆ. ಅಲ್ಲಿ ಕೈದಿಗಳ ಹತ್ರ ಹೋದ್ರೆ ಆ ಟೈಮಲ್ಲಿ ಯಾವುದೋ ಟೈಮ್ನಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ಇಸ್ಪೀಟ್ ಆಡ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಅದು ತುಂಬಾ ಇದು ಮಾಡ್ತಾ ಇರ್ತಾರೆ. ಇವರು ಅವರ ಕಡೆ ಇದು ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಇವ್ರು ಹೋದ್ರ ಕೂಡಲೇ ಏನಾದ್ರು ತಟ್ಟೆ ಎಸೆಯುವುದು, ಹೊಡೆಯುವುದು ಎಲ್ಲ ಮಾಡ್ತಾರೆ. ಅಂದ್ರೆ ಅಲ್ಲಿ ನಮ್ಮ ಕಣ್ಣಾರೆ ಕಂಡವರು ಹೇಳುವಂಥದ್ದು. ಅಂದ್ರೆ ಸಿಬ್ಬಂದಿಗಳಲ್ಲಿ ಹೋಗ್ಲಿಕ್ಕೆ ಎದಿರ್ತಾರೆ ಬ್ಯಾರಕ್ಗಳ. ಅಂದ್ರೆ ಮಂಗಳೂರು ಜೈಲಿನಲ್ಲೆಲ್ಲ ವಿಚಾರಾಧೀನ ಕೈದಿಗಳನ್ನ ಇಡುವಂಥದ್ದು. ಸಜೆ ಆದಂತವರನ್ನ ಮಂಗಳೂರು ಜೈಲಿನಲ್ಲಿ ಇಲ್ಲ. ಸೊ ಸಜೆ ಆದವರಿಗೆ ಕೆಲಸ ಇರುತ್ತೆ, ಏನಾದ್ರೂ ಕೆಲಸ ಮಾಡಬೇಕು. ಉಳಿದ ಜೈಲುಗಳಲ್ಲಿ, ಕರ್ನಾಟಕದ ಉಳಿದ ಜೈಲುಗಳಲ್ಲಿ ಆ ಮಂಗಳೂರಿನಲ್ಲಿ ಇಲ್ಲ. ತಿಂದುಂಡು ಹಾಯಾಗಿ ಇರುವಂತದ್ದು, ಮತ್ತೆ ಈ ರೀತಿ ಯಾರ ತಲೆ ಹೊಡೆಯುವಂತದ್ದು, ಯಾರ ಮನೆಗೆ. ಮತ್ತೆ ಇವನ್ ಅಲ್ಲಿ ಸ್ವಲ್ಪ ಆಟ ಆಡಿದ ಕೂಡಲೇ ಒಳ್ಳೆಯ ಹಾರ್ಮೋನ್ ಇದು ಬಾಡಿಯಲ್ಲೆಲ್ಲ ಸೆಟ್ ಆಗಿ ಒಳ್ಳೆಯ ಚಿಂತನೆ, ಒಳ್ಳೆಯ ಇದಾಗ್ತದೆ, ಸ್ಪೋರ್ಟಿವ್ ಆಗ್ತಾರೆ. ಇಲ್ಲಿ ಆಡ್ಲಿಕ್ಕೂ ಇಲ್ಲ. ಒಳಗಡೆ ಆಡಿದ್ರೆ ಏನಿದ್ರು ಇಸ್ಪೀಟ್ ಅಂತದ್ದು ಬೇಡದಿದ್ದದೇ ಆಡುವಂಥದ್ದು. ಮತ್ತೆ ಆ ಜೈಲಿನಲ್ಲಿ ಇವನ್ ನಾನು ಯಾವುದೋ ಅಲ್ಲಿ ಬೆಕ್ಕುಗಳೆಲ್ಲ ತುಂಬಾ ಇದೆ ಅಂತೆ. ಆ ಬೆಕ್ಕುಗಳಿಗೆ ಮಾಂಸವನ್ನು ಹೊರಗಡೆ ತಂದು ಹಾಕ್ತಾರೆ. ಅಂದ್ರೆ ಇವರು ರಶೀದ್ ಮಲ್ಬಾರ್ ಇರುವಾಗ ಪ್ರತಿದಿನ ಬಿರಿಯಾನಿ, ಭೋಜನ, ಮೃಷ್ಟಾನ್ನ, ಮತ್ತು ಅವನ ಬ್ಯಾರಕ್ನಲ್ಲಿ ಇದ್ದ ಎಲ್ರಿಗೂ ಅಂದ್ರೆ ಅವನ ಅಲ್ಲಿ ಅಂದ್ರೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲವೂ ಮಾಡ್ತಾರೆ ಉಚಿತವಾಗಿ. ಸೊ ಅಲ್ಲಿ ಇದ್ದವರಿಗೆ ಡಾನ್ಗಳೆಲ್ಲ ಅವರ ಸೇವೆ ಮಾಡ್ಕೊಂಡವರಿಗೆ ಬಿರಿಯಾನಿಂದ ಹಿಡಿದು ಎಲ್ಲವೂ ಇದೆ. ಮೊಬೈಲ್ ಇದೆ, ವ್ಯವಸ್ಥೆ ಇದೆ, ರೆಸಾರ್ಟ್, ಮತ್ತೆ ವಾಟ್ಸಪ್, ಫೇಸ್ಬುಕ್. ಎಷ್ಟೋ ಜನ ಫೇಸ್ಬುಕ್ ಅಪ್ಡೇಟ್ ಮಾಡ್ತಾರೆ, ವಾಟ್ಸಪ್ ಚೆಕ್ ಮಾಡ್ತಾ ಇರ್ತಾರೆ. ಮೊಬೈಲ್ ಸಿಕ್ಕಿತ್ತು ಅದು ಒಂದೊಂದ್ಸರಿ 16 ಮೊಬೈಲ್. ಮತ್ತೆ ಕೆಲವರು ಮೊಬೈಲ್ ಸಿಗುದಿಲ್ಲ. ಅದೇ ಅಲ್ಲಿ ಅವರು ಅಡಗಿದಿಟ್ಕೊಳ್ಳೋ ಜಾಗಗಳು ಇದೆ, ಅದು ಹೇಳಿಕ. ಅಂದ್ರೆ ಅಂತ ಕಡೆಗಳೆಲ್ಲ ಅಡಗಿಸಿಬಿಟ್ಟಾರೆ ಪೊಲೀಸ್. ಮತ್ತೆ ಇವರಿಗೆ ಪೊಲೀಸರು ಅಂದ್ರೆ ಅಲ್ಲಿ ಜೈಲು ಸಿಬ್ಬಂದಿ ಬೇರೆ ಒಂದು ಪಾರ್ಟಿ, ಪೊಲೀಸ್ ACP ನೇತೃತ್ವದಲ್ಲಿ ಅಲ್ಲಿ ರೈಡ್ ಆಗ್ಬೇಕು. ಆದ್ರೆ ಒಂದ್ಸರಿ ನೀವು ನೋಡು, ACP ಅವರಿಗೆ ಸರಿ ಪೆಟ್ಟು ಹೊಡೆದು ಕಳಿಸಿದ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಎದಿರ್ತಾರೆ. ಅಂದ್ರೆ ಅದೇ ACP ಅವರಿಗೆ ಪೊಲೀಸರಿಗೆ ಹಿಡ್ಕೊಂಡು ಹೊಡಿತಾರೆ. ಅಂದ್ರೆ ಯಾರು ಅವ ದೇರಳಕಟ್ಟೆ ಅತ್ಯಾಚಾರ ಆರೋಪಿ ಸಪ್ಪವನ್ನ ಗ್ಯಾಂಗ್ ಅವರನ್ನೀಗ ಟಾರ್ಗೆಟ್. ಸೊ ಅಂಥವರೆಲ್ಲ ಇದ್ದಾರೆ ಅಲ್ಲಿ ಇರ್ತಾರೆ. ಅಂದ್ರೆ ಅಲ್ಲಿ ರ್ಯಾಗಿಂಗ್ ಇದೆ, ರೌಡಿಸಮ್ ಇದೆ, ಹೊರಗಡೆಯಿಂದ ಹೆಚ್ಚು ಅಲ್ಲಿ ಇದೆ. ಅಂದ್ರೆ ಪ್ರತಿ ಸಾರಿ ಅಲ್ಲಿ ಯಾರಾದ್ರೂ ನನಗೆ ನೆನಪಿದೆ, ಪ್ರತಿ ಬಾರಿ ಇನ್ಸಿಡೆಂಟ್ ಆದಾಗ ಒಬ್ಬ ಹಿರಿಯ ಅಧಿಕಾರಿ ಬರ್ತಾರೆ, ADGP ದರ್ಜೆ ಅಧಿಕಾರಿಗಳು ಬರ್ತಾರೆ, ಒಂದು ವಿಸಿಟ್ ಮಾಡ್ತಾರೆ, ಎಲ್ಲ ಸರಿ ಮಾಡ್ತೀವಿ ಅನ್ನುವಂತ ಭರವಸೆ, ಮುಂದಿನ ದಿನಗಳ ತನಿಖೆ ಆಗತ್ತೆ ಅಂತ ಹೇಳು. ಇದು ಬಹಳ ಸಲ ಕಂಟಿನ್ಯೂ ಆಗಿದೆ, ರಿಪೀಟ್ ಆಗಿದೆ. ಯಾರನ್ನಾದ್ರೂ ಒಬ್ಬನ ತಲೆ ಮೇಲೆ ಕಟ್ಟಿ ಅವನನ್ನ ಸರ್, ಅಂದ್ರೆ ಅಷ್ಟು ಸಂಕೀರ್ಣ ವ್ಯವಸ್ಥೆ, ಅದನ್ನ ಸರಿ ಮಾಡೋದಕ್ಕೆ ಆಗದಂತ ವ್ಯವಸ್ಥೆ ಇದೆಯಾ? ಮಾಡಬಹುದು. ನಿಮ್ಗೆ ನೋಡಿ, ವಿದೇಶದಲ್ಲಿ ಎಷ್ಟು ಕೈದಿಗಳನ್ನ ನಿಲ್ಲಿಸುವಂತಹ ವ್ಯವಸ್ಥೆ. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಒಬ್ಬ 6 ಫೀಟ್ ಇದ್ರೆ 5.5 ಫೀಟಿಗೆ ಆ ಸೆಲ್ ಆಚೆ ಹಂದಾಡ್ಲಿಕ್ಕಿಲ್ಲ, ಆ ರೀತಿ ಮಾಡಿ ಗುರುತಾರೆ. ಅದು ಮಾನವ ಹಕ್ಕು ಉಲ್ಲಂಘನೆ ಹೇಳಿದ್ದು. ಅಂದರೆ ಬೇರೆ ಕಡೆಗಳಲ್ಲಿ ವ್ಯವಸ್ಥೆ ಇದೆ, ಚೆನ್ನಾಗಿದೆ, ಬಟ್ ಅಷ್ಟೇ ಸಿಬ್ಬಂದಿ, ಅಷ್ಟೇ ವ್ಯವಸ್ಥೆ, ಭದ್ರತೆ, ಅಷ್ಟು ಸಂಬಳ ಅವರಿಗೆ. ಇಲ್ಲಿ ಒಂದು 400 ಸಿಬ್ಬಂದಿ ಇದ್ದರೆ ಇಲ್ಲಿ 20 ಜೈಲು ಸಿಬ್ಬಂದಿ, ಅದರಲ್ಲಿ ಹೊರಗಡೆ ಕಾಯುವವರು, ವೈಟರ್, ಕ್ಲರ್ಕ್, ಇದವರೆಲ್ಲ ಸೇರಿ
ಅಷ್ಟು ಜನರನ್ನು ಹೇಗೆ ಒಂದು ಮತ್ತೆ ಜೈಲು ಇಲ್ಲ ಬಂದಿಖಾನೆ ಇಲಾಖೆ ಎನ್ನುವಂಥದ್ದು ಅದು ಡೆಡ್ಲಿ ಅಂತ ಸರ್ಕಾರ ಲೆಕ್ಕದಲ್ಲಿ ಯಾವುದೇ ಆಮದಾನಿ ಇಲ್ಲ. ಅಬಕಾರಿ ಇಲಾಖೆ ಆದ್ರೆ ಒಳ್ಳೆ ಆಮದಾನಿ ಪನಿಷ್ಮೆಂಟ್ ಎಲ್ಲಿವರೆಗೆ ಹೇಳಿದ್ರೆ ಈ ಬಂದಿಖಾನೆಗೆ ಪೇಂಟಿಂಗ್ ಹಾಕ್ಲಿಕ್ಕೆ ಇದು ಪೇಂಟಿಂಗ್ ಹಾಕುದಿಲ್ಲ, ಸುಣ್ಣ ಹಾಕ್ಲಿಕ್ಕೂ ಸಹಿತ ಯಾವ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಏನು ಅದಕ್ಕೆ ಏನಾದರೂ ಉಡುಗೆ ಕೊಡ್ಲಿಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಜೈಲು ಸಿಬ್ಬಂದಿಗಳಿಗೆ ಹೆಚ್ಚು ಇನ್ಕಮ್ ಬರುವುದೇ ಈ ಕೈದಿಗಳಿಂದ. ಅಂದ್ರೆ ಅಂತಹ ಪರಿಸ್ಥಿತಿ ಇರುವಾಗ ಯಾರು ತಾನೇ ಅಂತಹ ಸರ್ಕಾರವೇ ಮೈನ್ ಟಾರ್ಗೆಟ್. ಸರ್, ಮುಖ್ಯವಾದ ಪ್ರಶ್ನೆ ಇರುವಂತದ್ದು, ಜೈಲಿನಲ್ಲಿ ಇರುವಂತವ್ರು ಎಲ್ಲರೂ ಅಪರಾಧಿಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಫೇಕ್ ಕೇಸ್ ನಲ್ಲಿ ಒಳಗೋದಂತವ್ರು ಅವರ ಪರಿಸ್ಥಿತಿ ಏನು ಸರ್? ಈ ರೀತಿ ಜೈಲು, ಮಂಗಳೂರಿನ ಜೈಲ್ ಇದೆ ಅಂತಾದ್ರೆ ಈಗ ಒಬ್ಬ ಯಾರೋ ಮೇಲೆ ಫೇಕ್ ಕೇಸ್ ಹಾಕ್ತಾರೆ. ಈಗ ನನ್ನ ಮೇಲೆ ಏನೋ ಒಂದು ಫೇಕ್ ಕೇಸ್ ಹಾಕಿ ನಾನು ಜೈಲಿಗೆ ಹೋದೆ ಅಂತ ಅನ್ಕೊಂಡು ಅಲ್ಲಿ ನಾನು ಹೋಗಿ ಏನು ನಮ್ ಬದುಕೋದಕ್ಕೆ ಅಲ್ಲಿ ಹೋದ ಕೂಡಲೇ ಕ್ವಾರಂಟೈನ್ ಸೆಲ್ ಇರ್ತದೆ. ಆ ಕ್ವಾರಂಟೈನ್ ಸೆಲ್ ನಲ್ಲಿ 1 ವಾರ ನೋಡ್ತಾರೆ. ಅಲ್ಲಿ ಒಂದು ಎ ಬ್ಯಾರಕ್ ಅಥವಾ ಇನ್ನೊಂದು 2-3 ಬ್ಯಾರಕ್ ಇದೆ. ಒಂದು ಮುಸ್ಲಿಮರ ಬ್ಯಾರಕ್ಗೆ ನೀವು ಹೇಗೆ ನಿಮ್ಮ ಒಲವು, ಹಿಂದೂಗಳ ಮೇಲೆ ಒಲವು ಇದ್ರೆ ಹಿಂದೂಗಳ ಬ್ಯಾರಕ್ ಅವು ಅಂದ್ರೆ ಹಾಗೆ ನಮ್ಮದೊಂದು ಇಲ್ಲಿಯ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಮಾಡದಿದ್ರು ಸಾಯ್ತಾರೆ. ಯಾಕೆ ಹೇಳಿದ್ರೆ ಅವರು ಯಾರು ಸ್ವಲ್ಪ ಆಚೆ ಈಚೆ ಆದ್ರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದ ವ್ಯವಸ್ಥೆ ಇಲ್ಲಿ ಇದೆ, ಹಿಂದೂ ಮುಸ್ಲಿಂ ಸೆಲ್ ಇದೆ. ನೀವು ಅಲ್ಲ ನಾನು ಹೊಸ ಯಾರಾದರೂ ಜೈಲು ಸೂಪರಿಂಟೆಂಡೆಂಟ್ ಬಂದು ಇಲ್ಲ ನಾನು ಹಿಂದೂಗಳ ಕೈದಿಗೆ ಮುಸ್ಲಿಮರ ಹಾಕ್ತೇನೆ, ಮುಸ್ಲಿಮರ ಕೈದಿಗೆ ಹಿಂದೆ ಸರಿ ಸಮಾನ ಮಾಡ್ತೇನೆ ಹೇಳಿದ್ರೆ ಅಲ್ಲಿ ಮತ್ತಷ್ಟು ಪೆಟ್ಟುಗಳು, ಕೊಲೆಗಳು, ದೌರ್ಜನ್ಯಗಳು, ಶೋಷಣೆಗಳು ನಡೆದಿದೆ. ಯಾಕಂದ್ರೆ ಅಂತಹ ಕೋಮು ಪ್ರಚೋದಿತ ಕೋಮು ಭಾವನೆಯ ಕೈದಿಗಳು ಅಲ್ಲಿದ್ದಾರೆ. ಹಾಗಾಗಿ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ನಡುವೆ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. ಮತ್ತೆ ಅದನ್ನು ನೋಡ್ಕೊಳ್ಳುವಂತ ಸರಿಯಾದ ಸರ್ಕಾರ ಅದರ ಬಗ್ಗೆ ಸಂಪೂರ್ಣವಾದಂತ ಪೂರ್ತಿ ಚೇಂಜ್ ಮಾಡಬೇಕು. ಸಂತೋಷ. ಪ್ರಶ್ನೆ, ಬಹುಶಃ ಅಮಾಯಕರು ಇರುವಂತವರು ಏನು ಮಾಡಬೇಕು ಜೈಲಿನಲ್ಲಿ? ಜೈಲಿನಲ್ಲಿ 2 ಹತ್ಯೆ ಆಗೋಯ್ತು. ಅಂದ್ರೆ ಇಂಥದನ್ನೆಲ್ಲ ನೋಡದಂತ ಯಾರೋ ಒಬ್ಬ ಫೇಕ್ ಕೇಸ್ನವನು ಜೈಲಿನಲ್ಲಿ ಕೂತು ಏನು ಆಗಬೇಕು ಅನ್ನುವಂಥದ್ದು. ಅದೇ ಖಂಡಿತ ನೀವು ಹೇಳಿರುವಂಥದ್ದು ಆತಂಕ ಬಹಳಷ್ಟು ಇದೆ. ಒಂದು ಇಲ್ಲಿನ ಪೊಲೀಸರು ಕೂಡ ರಾತ್ರಿ ಹೊತ್ತು ಅನುಮಾನಸ್ಥವಾಗಿ ತಿರುಗಾಡುವಂಥವರನ್ನು ಯಾವುದೋ ಕೇಸ್ ತಗೊಂಡು ಅವರ ಮೇಲೆ ಹಾಕಿ ಅವರನ್ನು ಜೈಲಿಗೆ ಹಾಕ್ತಾರೆ. ಅವರ ಮನೆಯವರಿಗೂ ಗೊತ್ತಿರೋದಿಲ್ಲ, ಅವರನ್ನು ಬಿಡಿಸ್ಕೊಳ್ಳಿಕ್ಕೂ ಯಾರು ಫೈನ್ ಕಟ್ಟಿ ಬಿಡಿಸ್ಕೊಳ್ಳಿಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ಅವರು ಜೈಲಲ್ಲಿ ಕೊಳಿತಾರೆ. ಆ ಸಂದರ್ಭದಲ್ಲಿ ಇವರು ಹೇಳಿದಾಗೆ ಎ ಮತ್ತು ಬಿ ಸೆಕ್ಷನ್ ಏನಿದೆ ಆ ರೀತಿ ಅವರನ್ನು ಹಿಂದೂ ಸೆಲ್ಲಲ್ಲಿ ಇರಬೇಕಾ, ಮುಸ್ಲಿಮರು ಇರುವಂಥ ಸೆಲ್ಲಲ್ಲಿ ಇರುವಾಗ ವಿಭಜಿಸಿ ಮತ್ತು ಅಲ್ಲಿ ಈ ಪರಿಸ್ಥಿತಿ ಆದ್ಮೇಲೆ ಪಾಪ ಅವರ ಪರಿಸ್ಥಿತಿ ಏನು ಹೇಗಿರುತ್ತೆ ಅನ್ನೋದು ಬಹಳ ಆತಂಕಕಾರಿ ವಿಷಯ. ಜೀತ ಆಗಿರ್ಬೋದು, ಅವರನ್ನು ದೌರ್ಜನ್ಯ ಅವರು ಇನ್ನಷ್ಟು ಮಾಡ್ಬೋದು. ಬಟ್ ಅವನ ಅಮಾಯಕ ಆಗಿದ್ರೆ ಅವನ ಮನಸ್ಸನ್ನು ಅವರು ಇನ್ನಷ್ಟು ಹಾಳು ಮಾಡುವಂತದ್ದು, ಬದಲಾವಣೆ ಮಾಡುವಂತದ್ದು ಕೂಡ ಕೆಲಸ ಆಗಬಹುದು. ಹೊರಗೆ ಬಂದ್ರೆ ಅವನಿಗೆ ಕೆಲಸ ಕೊಡುದಿಲ್ಲ, ಮತ್ತೆ ಹಳೆ ಕಾಂಟ್ಯಾಕ್ಟ್ ನೆನಪಾಗ್ತದೆ ಯಾರಿಗೆ ಒಂದು ಫೋನ್ ಮಾಡ್ತಾನ ಅಂತ. ಅವರು ಕೊಡುವ ಕೆಲಸ ಇಂಥದ್ದೇ ಕೈಗಾರ. ಎಸ್ ಸಂತೋಷ್, ಏನ್ ಹೇಳ್ತೀರಿ ಜೈಲಿನ ವ್ಯವಸ್ಥೆಯನ್ನ ಕಂಡಾಗ ಏನ್ ಅನಿಸುತ್ತೆ ಅಂತ? ಅದೇ ಜೈಲು ನೀವು ಹೇಳಿದ ರೀತಿಯಲ್ಲಿ ಜೈಲು ಅನ್ನೋದು ಒಂದು ಪರಿವರ್ತನಾ ಜಾಗ ಏನಿದೆ ಅದು ಇನ್ನು ಇಲ್ಲಿ ಪರಿವರ್ತನೆ ಅಲ್ಲ, ಇವರದು ಕಾಂಟ್ಯಾಕ್ಟ್ಸ್ ಜಾಸ್ತಿ, ಇನ್ನಷ್ಟು ಗ್ಯಾಂಗ್ ಜಾಸ್ತಿ ಆಗುವಂಥದ್ದೇ ಆಗ್ತಾ ಇದೆ. ನಾನು ಹೇಳಿದ ರೀತಿಯಲ್ಲಿ ಒಂದು 10-12 ವರ್ಷದ ಹಿಂದಿನ ಒಂದು ಘಟನೆ, ಬಜಾಲ್ ಆಗಿರುವಂಥ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಮೊದಲು ಈ ಯುವಕರು ಏನಾಗಿದ್ರು, ಒಂದು ಕ್ರೈಮಿಗೆ ಬರುವ ಮೊದಲು ಅವರನ್ನು ರಾಜಕೀಯವಾಗಿ ಉಪಯೋಗ ಮಾಡಿದ್ದಾರೆ. ಆ ನಂತರ ಅವರ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗಿರುವಂಥದ್ದು ಕ್ರಿಮಿನಲ್ ಆಕ್ಟಿವಿಟೀಸಲ್ಲೇ ಇರುವಂಥವ್ರು. ಹಾಗಾಗಿ ಮಂಗಳೂರಿನ ಪರಿಸ್ಥಿತಿಯಲ್ಲಿ ಕೋಮುವಾದಕ್ಕೂ ಮತ್ತು ಈ ಗ್ಯಾಂಗಿಗೂ ಭಾಳಷ್ಟು ಸಂಬಂಧ ಇದೆ. ಯಾಕೆಂದರೆ ಈ ಅಮಾಯಕ ಯುವಕರು ಫಸ್ಟ್ ಕೋಮಿಗೆ ಬಲಿಯಾಗಿ ಆ ನಂತರ ಕ್ರಿಮಿನಲ್ಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಇದು ಭಾರಿ ಆತಂಕಕಾರಿ ವಿಷಯ ಸರ್. ಅದೇ ಒಂದು ಜೈಲಿನೊಳಗೆ ಇದ್ದಂಥ ಕ್ರಿಮಿನಲ್ಗಳನ್ನು ಯೂಸ್ ಮಾಡಿ ಎಲ್ಲೋ ದುಬೈಯಲ್ಲೋ ಮಲೇಷಿಯಾದಲ್ಲೋ ಆಸ್ಟ್ರೇಲಿಯಾದಲ್ಲಿ ಕೂತಂತ ಭೂಗತ ಪಾತಕಿಗಳು ಮರ್ಡರ್ ಮಾಡಿಸ್ತಾರೆ ಅಂತಾದ್ರೆ ಕಾಂಟ್ಯಾಕ್ಟ್ಸ್ ಹೇಗೆ ಅಂದ್ರೆ ಆ ರೀತಿಯ ಕಾಂಟ್ಯಾಕ್ಟ್ಸ್ ಯಾವ ರೀತಿ? ಒಂದು ಅದು ಅಪರಾಧದ ವಿವಿ ಮತ್ತೊಂದು ರಿಕ್ರೂಟ್ಮೆಂಟ್ ಸೆಲ್, ಅಂದ್ರೆ ಅದನ್ನ ಉದ್ಯೋಗ ಪಡೆಯುವಂತ ಕ್ಷೇತ್ರ ಸ್ಥಳ ಹೌದು. ಯಾಕಂದ್ರೆ ಎಲ್ಲರೂ ಉದ್ಯೋಗಕ್ಕೆ ಜನ ಸಿಗುವುದೆಲ್ಲ ಅಲ್ಲೇ. ಯಾಕಂದ್ರೆ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುವುದೇ ಅಲ್ಲಿಂದ. ಮೊಬೈಲ್ಗಳು ನೀವು ಹೇಳಿದಾಗ ಬೇಕಾದಷ್ಟು ಸಿಗ್ತದೆ. ಆಮೇಲೆ ಜನಗಳು ಈಗ ಬೇಕಾದಷ್ಟು ಇಲ್ಲಿ ನಿರುದ್ಯೋಗದ ಸಮಸ್ಯೆ ಮತ್ತೆ ಇನ್ನಿತರ ಕೆಲವು ಸಮಸ್ಯೆಗಳಿಂದ ಇದ್ದಾರೆ. ಮತ್ತೆ ಈ ಗಾಂಜಾ ವ್ಯಸನ ಇತ್ಯಾದಿಗಳಲ್ಲಿ ದುಶ್ಚಟ ಆ ರೀತಿ ಇರುವುದರಿಂದ ಇಲ್ಲಿ ಬೇಕಾದಷ್ಟು ಜನ ಕೆಲಸಕ್ಕೆ ಸಿಗ್ತಾ ಇದ್ದಾರೆ. ಸೊ ಇಲ್ಲಿ ಇವರಿಗೆ ಏನು ಅಂಡರ್ ವರ್ಲ್ಡ್ನವರಿಗೆ ಸುಲಭ ಆಗಿದೆ, ಮತ್ತೆ ಒಳ್ಳೆಯ ವೇತನವನ್ನು ಕೊಡ್ತಾರೆ. ಅವರು ಅಂದರೆ ಒಂದು ಕಾಲು ಮುರಿದಕ್ಕೆ ಥ್ರೆಟ್ ಹಾಕಲಿಕ್ಕೆ
ಅಥವಾ ಪಿಸ್ತೂಲ್ ಕೊಡುವಂಥದ್ದು ಎಲ್ಲವೂ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗಿ, ಮತ್ತು ನೀವು ಮಾಧ್ಯಮದವರು ಕೂಡ ಅಷ್ಟೇ ಚೆನ್ನಾಗಿ ಪ್ರಚಾರ ಮಾಡ್ತೀರಿ. ವಿಕ್ಕಿ ಶೆಟ್ಟಿ ಹೀಗೆ ಹೇಳಿದ, ರವಿ ಪೂಜಾರಿ ಹೀಗೆ ಹೇಳಿದ, ಮತ್ತು ಅವ್ರಿಗೊಂದು ಈಗ ಒಂದು ಒಳ್ಳೆ ಸಿಕ್ಕಿದೆ. ನಾನು ಮೊದಲೆಲ್ಲ ಒಂದು ಸ್ವಲ್ಪ ಸಮಯ ದಾವೂದ್ ಇಬ್ರಾಹಿಂ ಆದಮೇಲೆ ಒಂದು ಒಳ್ಳೆ ಇವರಿಗೆ ಸಬ್ಜೆಕ್ಟ್ ಸಿಕ್ಕಿದೆ, ಹಿಂದೂ ಡಾನ್ಗಳು ಅಂತ ಬಂತು. ಈಗ ಹಿಂದೂ ಡಾನ್ ಅಂತ ಆದರೆ ಮುಸ್ಲಿಮರು ಅಥವಾ ಇನ್ನು ಕೆಲವರು ಇವರು ಏನು ರಿಕ್ರೂಟ್ಮೆಂಟ್ ಸಮಸ್ಯೆ ಆಗ್ತದೆ. ಅಂದ್ರೆ ಇಲ್ಲಿನ ಪಾತಕಿಗಳು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಈಗ ದೇಶಭಕ್ತರ ಸೋಗಿನಲ್ಲಿ ಬಂದಿದ್ದಾರೆ. ಈಗೆಲ್ಲರೂ ದೇಶಭಕ್ತರ ಇದು ಇಟ್ಕೊಂಡು ಕೂಡಲೇ ಏನು ಅದು ಕೂಡ ಈಗ ತಾವು ಫೇಸ್ಬುಕ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು, ರವಿ ಪೂಜಾರಿಯನ್ನ, ವಿಕ್ಕಿ ಶೆಟ್ಟಿಯನ್ನ ಆರಾಧಿಸುವಂತ ಒಂದು ಜನರೇಷನ್ ಬೆಳೀತಾ ಇದೆ. ಓಪನ್ ಆಗಿ ಶ್ರೀಮಾನ್ ಸರ್ ಏನು ಹಿಂದೂ ಉದ್ಧಾರಕ, ದೇಶಭಕ್ತ. ಕ್ರಿಮಿನಲ್ ಹೇಳುವವರು ಯಾವತ್ತೂ ಕ್ರಿಮಿನಲ್. ಈಗ ಹಣ ಮಾಡಿ ದಗಾಕೋರರು ಇದ್ದಾರಲ್ಲ, ದಗಾಕೋರರು ರಾಜಕೀಯದಲ್ಲಿ ಇರ್ತಾರೆ, ಈ ಕ್ರಿಮಿನಲ್ಗಳು ಇರ್ತಾರೆ, ಈ ಭಾಷೆ ಸಂಘಟನೆಗಳು ಇರ್ತಾರೆ, ಮತ್ತು ಈ ಧರ್ಮದ ಸಂಘಟನೆಗಳು. ಅವ್ರದ್ದು ಏನು ಉದ್ದೇಶ ಹೇಳಿದ್ರೆ, ಧರ್ಮದ ಹೆಸರಿನಲ್ಲಿ ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ಧರ್ಮದ ಹೆಸರಿನಲ್ಲಿ ಹಣ ಮಾಡೋದು, ಇನ್ನು ರಾಜಕೀಯದಲ್ಲಿ ಹಣ ಮಾಡೋದು. ಈ ಕ್ರಿಮಿನಲ್ಗಳು ಅಷ್ಟೇ. ಈಗ ಅವು ಕ್ರಿಮಿನಲ್ಗಳು ಅವರಿಗೆ ಧರ್ಮ ಏನು ಅಂದರೆ ಕೊಲೆ ಮಾಡೋದು, ಇದು ಮಾಡೋದು, ಅನ್ಯಾಯ ಮಾಡೋದು, ಅಪರಾಧ ಮಾಡೋದೇ ಧರ್ಮ. ಅವರಿಗೆ ಒಂದು ಸೋಗಬೇಕು. ನಾವು ಯಾಕೆ ಹೇಳಿದ್ರೆ ಅವರಿಗೆ ರಿಕ್ರೂಟ್ಮೆಂಟ್ಗೆ ಅಥವಾ ಒಂದು ಇಮೇಜಿಗೆ ನಾನು ಒಳ್ಳೆ ಹಾಗೆ ನಾನೊಬ್ಬ ಒಳ್ಳೆಯವ ಅಂತ. ಈಗ ದೇವರು, ಈಗ ಯಾರು ಅವರು ದೇವಭಕ್ತಿ ಇದ್ದವರು ಒಳ್ಳೆಯವರು ಅಂತ ಯಾರು ಹೇಳಿಕ್ಕಾಗೋದಿಲ್ಲ. ಕ್ರಿಮಿನಲ್ ಅವ ಭಾರಿ ಒಳ್ಳೆ ದೇವಭಕ್ತ, ದೇವರನ್ನು ಪೂಜೆ ಮಾಡ್ತಾ ಇದ್ದ. ಅವ ದೇವರನ್ನು ಪೂಜೆ ಮಾಡುವಾಗ ಏನು ಹೇಳ್ತಾರೆ, ಇನಿ ಕೊಂಚ ಎಡ್ಡೆ ಆಂಡ ಯಾ ನೀರಿಗೆ ಪರಕ್ಕೆ ಪೂತ ಪೂಜೆ ಕೊರಪ ಹೇಳ್ತಾರೆ. ಅಂದರೆ ಅವರು ಎಡ್ಡೆ ಬೇಲೆ ಅಂತ ಹೇಳಿದ್ರೆ ಯಾರನ್ನು ತೆಗೆಯುವುದೇ. ಅಂದ್ರೆ ಅವರ ಉದ್ದೇಶ ದೇವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಹಾಗಾಗಿ ದೇವಭಕ್ತಿ ಇರುವವರು ದೇವರನ್ನು ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ ಹಾಗಾಗಿ ಪಾತಕಿಗಳನ್ನ ಆರಾಧಿಸುವಂತ ಒಂದು ಜನರೇಷನ್ ಬೆಳೀತಾ ಇದೆ. ಅದಕ್ಕೆ ಈ ವ್ಯವಸ್ಥೆಯೂ ಕಾರಣ ಆಗ್ತಾ ಇದೆ. ಏನ್ ಅನ್ಸುತ್ತೆ ಇದನ್ನು ನೋಡಿದ್ರೆ? ಅದೇ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ, ಈ ರೀತಿಯ ಒಂದು ಬೆಳವಣಿಗೆ ಅದೊಂದಷ್ಟು ಇನ್ನಷ್ಟು ಮಂಗಳೂರನ್ನ ಮಾಫಿಯಾಗಳ ಕೇಂದ್ರಗಳ ಬಲಿಷ್ಠವಾಗುವಂತ ಇದಾಗ್ತಾ ಇದೆ. ಒಂದು ಇದನ್ನ ನಿಯಂತ್ರಣ ಮಾಡಬೇಕಾದ್ರೆ ಒಂದು CCB ಸಿಟಿ ಕ್ರೈಮ್ ಬ್ರಾಂಚ್ ಏನಿದೆ ಅದರಲ್ಲಿ ಒಂದು ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಬೇಕು ಮತ್ತು ಅದನ್ನು ಬಲಿಷ್ಠಗೊಳಿಸಬೇಕು. ಮತ್ತು ಈ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ದಕ್ಷ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರನೇ ಇಲ್ಲಿ ಒಂದು ರೀತಿಯ ಈ ಸಮಸ್ಯೆ ಏನಿದೆ ಮಾಫಿಯಾಗಳನ್ನು ಒಂದು ಹದ್ದುಬಸ್ತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಬೆಳವಣಿಗೆ, ಇಂಥ ಕಾಂಟ್ಯಾಕ್ಟ್ಸ್ಗಳು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ ಸಂತೋಷ್ ಅವರೇ, ಸರ್ ನಿಮ್ಮಲ್ಲಿ ಇನ್ನೊಂದು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಒಂದು ನನಗೆ ಬಹಳ ಮುಖ್ಯ, ಇಡೀ ಈ ಮಂಗಳೂರಿಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಮೇನ್ ರೀಸನ್ ಏನೊಂದು, ಒಂದು ಪೊಲೀಸ್ ಇಲಾಖೆ ವೈಫಲ್ಯ ಹೇಳಿದ್ರು. ಅದು ಬಿಟ್ರೆ ಇಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಯಾಕೆ ಕ್ರಿಮಿನಲ್ಗಳನ್ನ ಬೆಳೆಸುವಂತ ಕೆಲಸಗಳಾಗ್ತಾ ಇದೆ, ಕ್ರಿಮಿನಲ್ ಬೆಳೆಯೋದಕ್ಕೆ ಅದು ಹೇಗೆ ಸಹಕಾರಿ ಆಗ್ತಾ ಇದೆ? ಈಗ ಏನಿದ್ರು ರಾಜರು ಹೇಗೋ ಹಾಗೆ ಯಥಾ ರಾಜ ತಥಾ ಪ್ರಜಾ ಅಂತ. ಹಾಗೆ ಯಾವಾಗ ರಾಜಕೀಯ ವ್ಯವಸ್ಥೆ ಏನು ಪೊಲೀಸರನ್ನು ಯಾವ ರೀತಿ ದುಡಿಸ್ಕೊಳ್ತದೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ರಾಜಕಾರಣಿಗಳು ಪೊಲೀಸರ ಬಗ್ಗೆ ಇನ್ವಾಲ್ವ್ ಮಾಡದೆ, ಪೊಲೀಸರೇ ನೀವು ಸರಿಯಾಗಿ ದಕ್ಷವಾಗಿ ಕೆಲಸ ಮಾಡಿ ಹೇಳಿದರೆ ಈಗ ಆಟೋಮೆಟಿಕ್ ಆಗಿ ಈಗ ಇರುವ ಪೊಲೀಸರೇ ಸಾಕು. ಇವು ದಕ್ಷ ಅಧಿಕಾರಿಗಳು ಪೊಲೀಸರಲ್ಲಿ ಅವ್ರಿಗೆ ಮಾಡೋ ಮನಸ್ಸಿದೆ. ಬಟ್ ಇವ್ರು ಏನು ಹೇಳಿದರೆ, ಈಗ ನೇರ ಸಚಿವರ ಸಂಬಂಧ ಇರ್ತದೆ, ಇಲ್ಲಿ ಸಚಿವರ ಘಟನೆಗಳಿರ್ತದೆ. ಹಾಗೆ ಪೊಲೀಸರಿಗೆ ಬದುಕಬೇಕಲ್ಲ. ಈಗ ಕೆಲವರು ಇರ್ತಾರೆ ಇಂಥ ಕೋರಿ ಅಂತ ನೀರು ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಕೋರಿ. ಹಾಗೆ ಅಂಥವ್ರು ಇರ್ತಾರೆ ಕೆಲವು ಪೊಲೀಸರು. ಈಗ ಪ್ರಮೋದನ್ ಅಂತವರು, ಪುತ್ತೂರಲ್ಲಿ ಮಹೇಶ್ ಕೆಲವರು ಕರೆಕ್ಟ್ ಒಳ್ಳೆ ರೀತಿ, ಅಣ್ಣಾಮಲೈ, ಜಯಂತ್ ಶೆಟ್ಟಿ ಇದ್ರು ಮೊನ್ನೆವರೆಗೆ. ಅವರು ಕೂಡ ಅವರನ್ನು ಎಕ್ಸಿಕ್ಯೂಟಿವ್ ಇಂದ ನಾನ್ ಎಕ್ಸಿಕ್ಯೂಟಿವ್ ಆಗಿದ್ರು, ಒಳ್ಳೆ ಆಫೀಸರ್. ವೆಂಕಟೇಶ್ ಪ್ರಸನ್ನ ಇದ್ರು, ಅವರನ್ನು ಈಗ ಇಲ್ಲಿಂದ ನಾನ್ ಎಕ್ಸಿಕ್ಯೂಟಿವ್ ಆಗಿ ಈಗ ಬೆಂಗಳೂರು ಹೋಗಿದ್ದಾರೆ. ಸೊ ಒಳ್ಳೆ ಒಳ್ಳೆ ಅಧಿಕಾರಿಗಳು ಇರ್ತಾರೆ. ಬಟ್ ಈಗ ರಾಜಕೀಯ ವ್ಯವಸ್ಥೆ ಅವರನ್ನು ಸದುಪಯೋಗಪಡಿಸಬೇಕು. ಈಗ ಪೊಲೀಸರ ಸಂಬಳ ಎಷ್ಟಿದೆ? ಈಗ ಕೇರಳದಲ್ಲಿ 7ನೇ ವೇತನ ಆಗಿದ್ರೆ ಇಲ್ಲಿನ 5ನೇ ಅಂತ. ಅಂದರೆ ಒಬ್ಬ ವಾಚ್ಮ್ಯಾನಿಗೆ ಕೊಡುವಂಥ ಪೊಲೀಸ್ ಮಾಮೂಲು ಖಾಸಗಿ ಸಂಸ್ಥೆಗಳಿಗೆ ಕೊಡುವಂಥ ಸಂಬಳವನ್ನು ಪೊಲೀಸರಿಗೆ ಕೊಟ್ಟರೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು? ಅವರಿಗೂ ಸ್ವಲ್ಪ ಮಕ್ಕಳಿರ್ತಾರೆ, ಶಾಲೆ ಕಳಿಸ್ಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು. ಈಗ ಅವ್ರಿಗೆ ಸಮಾಧಾನ ಆಗ ಈ ಕಡೆಯಿಂದ ಹೋಗ್ತದೆ ತನ್ನಿಂದ ತಾನಾಗಿ. ಅಂದರೆ ಅವಕಾಶ ಕೊಡಬಾರ್ದು, ಒಳ್ಳೆಯ ಗೌರವಯುತವಾಗಿ ಬಾಳುವಂಥ ಮೊತ್ತ ಸಂಬಳವನ್ನು ಕೊಡಬೇಕು. ಎಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ಇವರು
ಇನ್ನು ರಾಜಕೀಯ ನಮ್ಮ ಮಂಗಳೂರಿನ ಏನು ಆರ್ಥಿಕ ಹಣಕಾಸು ಈ ವ್ಯವಸ್ಥೆ ಏನು ಇದೆ ಸರ್, ಈಗ ಅವರ ಸಂಘಟನೆ ಬಹಳ ಸಮಯದಲ್ಲಿ ಒಂದು ವಿಚಾರವನ್ನು ವೇಶ್ಯಾವಾಟಿಕೆಯ ದಂಧೆಗಳಿರಬಹುದು, ಸ್ಕಿಲ್ ಗೇಮ್ಸ್ ದಂಧೆಗಳಿರಬಹುದು, ಇದು ಕ್ರಿಮಿನಲ್ಗಳನ್ನ ಹುಟ್ಟು ಹಾಕ್ತಾ ಇದೆ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಿಗೆ ಅಂದ್ರೆ ಅದು ಅದು 100%. ಯಾಕೆ ಹೇಳಿದ್ರೆ ಆ ಏರಿಯಾದಲ್ಲೇ ಅವರು ಏನು ಕ್ರಿಮಿನಲ್ಗಳು ಬೆಳೆಯುವುದು, ಒಟ್ಟುಗೂಡುವುದು, ಮತ್ತೆ ಅವರ ಏನು ಮಜಾ ಪಾರ್ಟಿಗಳಾಗೋದು ಆ ಅಡ್ಡೆಗಳಲ್ಲೇ, ವೇಶ್ಯಾವಾಟಿಕೆ ಅಡ್ಡೆಗಳಲ್ಲೇ ಅವ್ರದ್ದು ಮಿಲನಗಳು, ಅಂದ್ರೆ ಭೇಟಿಯಾಗುವುದು, ಮತ್ತೆ ಅವರು ಹೋಗುವ ಮಾರ್ಕೆಟ್, ಆ ಥರ ಸ್ಕಿಲ್ ಗೇಮ್ಗಳು, ಅದರಲ್ಲಿ ಹಣ ಮಾಡ್ಲಿಕ್ಕೆ ಅವರು ಅಲ್ಲಿಗೆ ಹೋಗುದು. ಅದು ಒಂಥರ ಏನು ಬೆಂಕಿ ಇದನ್ನ ಗಾಳಿ ಇದು ಸಾರಿ ಬೆಂಕಿಯನ್ನ ಗಾಳಿಯಾಗಿ ಸ್ಪ್ರೆಡ್ ಮಾಡುವಂತ ಅದು ಏನು ಕೇಂದ್ರಗಳು, ಅದು ಬೇಗನೆ ಹಬ್ತದೆ. ಸಮಾನ ಮನಸ್ಕರೆಲ್ಲ ಒಂದೇ ಕಡೆ ಸೇರ್ತಾರೆ, ಕಾಂಟ್ಯಾಕ್ಟ್ ಬೆಳೀತದೆ, ಅಲ್ಲಿ ಬೆಳೆದಿದ್ದು ಜಾಸ್ತಿ ಆಗ್ತದೆ. ಅದಕ್ಕೆ ಇವರು ಏನು ಸಮಾಜದವರು ಸ್ವಲ್ಪ ಹೆದರ್ತಾರೆ, ಅವ್ರು ಹಿಂದೆ ಹೋಗ್ತಾರೆ. ನಮ್ಗೆ ಯಾಕೆ ಅಂತ ಹೇಳಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ನಮ್ಮ ರಗಳೆ ಯಾಕೆ, ಎಂಕ್ಲು ಬದುಕಣೆ ಯಾವ ಅಂತ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹಾಗೆ ಅಂದ್ರೆ ರಗಳೆ ಬೊಡ್ಚಿ ಅಂತ, ನಂಕದಾಯ. ಸೊ ಹಾಗೆ ಅಂತ ಮತ್ತು ಅವ್ರದ್ದು ರೋಡಿಗಳ ಜಾಸ್ತಿ ಆದ ಕೂಡಲೇ ಮತ್ತೆ ಬದುಕಬೇಕಲ್ಲ. ಹಿತೇಂದ್ರ ಅವರ ಸಂದರ್ಭದಲ್ಲಿ ರೈಡ್ ಆಗಿತ್ತು ಸ್ಕಿಲ್ ಗೇಮ್ಸ್, ತಾವು ಹೇಳಿದಂತ ಸ್ಕಿಲ್ ಗೇಮ್ಸ್ ಅಡ್ಡೆಗಳಿಗೆ ರೈಡ್ ಆಗಿತ್ತು. ಆನಂತರ ಯಾಕೆ ಮತ್ತೆ ಆರಂಭ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಹೇಗಾಯ್ತು ಅನ್ನೋದು. ಅದೇ ಒಂದು, ಈಗ ಏನು ಸ್ಕಿಲ್ ಗೇಮ್ ನಡೆಸ್ತಾ ಇದೆ, ಸ್ಕಿಲ್ ಗೇಮ್ ಜೂಜು ಕೇಂದ್ರ ಏನಿದೆ, ಅದೊಂದು ಇಲ್ಲಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಭಾವಿಗಳ ಕೈವಶದಲ್ಲಿದೆ. ಮತ್ತೆ ಆ ಪ್ರಭಾವಿಗಳೇ ಇವತ್ತು ಇಲ್ಲಿನ ರಾಜಕೀಯ ವ್ಯಕ್ತಿಗಳನ್ನ, ಶಾಸಕರನ್ನ ಅವರ ಪ್ರಭಾವಕ್ಕೆ ಒಳಗಾಗಿ ಅದನ್ನ ಇಲ್ಲಿ ರಕ್ಷಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಹಿತೇಂದ್ರ ಇರುವಾಗ ಏನ್ ನಾವು ಜಸ್ಟ್ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಮಾತಾಡಿದ ಕೂಡಲೇ ಒಂದು ಹಂತಕ್ಕೆ ಅಲ್ಲಿಯ ವ್ಯವಸ್ಥೆಗೆ ಅದನ್ನ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆ ನಂತರ ಆ ಬಂದಿದ್ದನ್ನ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಒಂದು ರೀತಿಯ ಚಾಲನೆ ಕೊಟ್ಟದ್ದು ಮುರುಗನ್ ನಂತರ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಹಂತಕ್ಕೆ ನಾವು ಮಾತಾಡುವಾಗ ಎಗೇನ್ ಬಂದಾಯ್ತು. ಆ ನಂತರ ಪುನಃ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಒಟ್ಟು ಇದರಲ್ಲಿ ರಾಜಕೀಯ ಕೈವಾಡ ಅಂತೂ ಬಹಳ ಮುಖ್ಯವಾಗಿದೆ. ಮತ್ತೆ ಇದರಲ್ಲಿ ಪ್ರಭಾವಿಗಳು, ಈ ಎಲ್ಲ ಸ್ಕಿಲ್ ಗೇಮ್ಗಳನ್ನು ನಡೆಸುವವರು ಪ್ರಭಾವಿಗಳಾಗಿದ್ದಾರೆ. ಅವರ ಹಿಂದೆ ರಾಜಕೀಯ ಶಕ್ತಿ ಇದೆ. ಇದನ್ನೆಲ್ಲ ಮಟ್ಟ ಹಾಕಬೇಕಾದ್ರೆ, ಇಂಥ ವಾರ್ಗಳನ್ನು, ಹತ್ಯೆಗಳನ್ನು ಮಟ್ಟ ಹಾಕಬೇಕಾದ್ರೆ, ಈ ಏನು ಹತ್ಯೆ ಆಗ್ತಾ ಇದೆ ಅದನ್ನು ಮಾಡುವಂಥವ್ರು ಯಾರು, ಮಾಡಿನ ಹಿಂದೆ ಸೂತ್ರಧಾರಿಗಳು ಯಾರು, ಅಲ್ಲಿಗೆ ಹೋಗ್ಬೇಕಾ, ಅಲ್ಲಿ ಮುಟ್ಟಿದ್ರೆ ಮಾತ್ರನೇ ಇಂಥದ್ದನ್ನೆಲ್ಲ ಕಡಿವಾಣ ಹಾಕ್ಬಹುದು. ಸರ್, ಅದೇ ಬಹುಶಃ ಆರಂಭ ಶೂರತ್ವ ಇದೆ ನಮ್ಮ ಇಲಾಖೆಗಳಿಗೆ. ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ನಾವು ರೈಡ್ ಮಾಡ್ತೀವಿ ಅಂತ ಹೇಳಿದ್ರೆ 2 ದಿನ 3 ದಿನ ಆಯ್ತಾ, ಅನಂತರ ಅದು ಮರ್ತೋಯ್ತು. ಸರ್ಕಾರ ಕೂಡ ಅದನ್ನ ಮರ್ತು ಬಿಟ್ಟು. ಯಾಕೆ ಹೇಳಿದ್ರೆ ಸೊ ಸ್ಕಿಲ್ ಗೇಮ್ಸ್ ವಿಚಾರದಲ್ಲಿ ರೈಡ್ ಆಯ್ತು, ಮತ್ತೆ ಮರ್ತೋಯ್ತು. ಸೊ ಈ ಆರಂಭ ಶೂರತ್ವವೇ ಇಂಥದಕ್ಕೆಲ್ಲ ಕಾರಣ ಆಗುವಂತದ್ದು. ಈಗ ಆರಂಭ ಶೂರತ್ವಕ್ಕಿಂತಲೂ ಜನರನ್ನ ಸ್ವಲ್ಪ ಸಮಾಧಾನ ಪಡಿಸಲಿಕ್ಕೆ, ಈಗ ಕಣ್ಣಿಗೆ ಮಣ್ಣೆರಚುವುದು ಅಥವಾ ಮೂಗಿಗೆ ಬೆಣ್ಣೆ ಸವರಿದಾಗ, ಈಗ ರೈತರು ಸಾಯಲಿಕ್ಕೆ ಶುರು ಆದರು ಬಡ್ಡಿಯಿಂದ, ಸಾಲಗಾರ ಕೊಟ್ಟು ಈ ಥರ ಬಡ್ಡಿ ದಂಧೆಯಿಂದ ಅಂತ ಹೇಳಿದಾಗ ಒಂದು ಮಾಧ್ಯಮದಲ್ಲಿ ಯಾವ ರೀತಿ ಬಂತು ಹೇಳಿದ್ರೆ ಸರ್ಕಾರಕ್ಕೆ ಕುತ್ತಿಗೆವರೆಗೆ ಬಂತು. ಆಗ ಜನರು ಸ್ವಲ್ಪ ಜನರಿಗೆ ಸ್ವರ ಬಂತು, ಬಲ ಬಂತು ಮಾಧ್ಯಮದಿಂದ. ಆಗ ಈಗ ಜನರ ಕಣ್ಣಿಗೆ ಇದು ಮಾಡಲಿಕ್ಕೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ಸುತ್ತೋಲೆಗಳು, ಎಲ್ಲ ಬ್ಯಾಂಕ್ಗಳಿಗೆ, ಎಲ್ಲ ಸಹಕಾರಿ ಬ್ಯಾಂಕ್ಗಳಿಗೆ ಎಲ್ಲ ಕಡೆ ಹುಡುಕಿ ಅಂತ ಬಡ್ಡಿ ದಂಧೆಕೋರರಿದ್ರೆ ನಾವು ಬಿಡುವುದಿಲ್ಲ ಅಂತ. ಸ್ವಲ್ಪ ಸಮಯದವರೆಗೆ ಇವರೇ ಪೊಲೀಸರು ಅಥವಾ ಯಾರು ಇವರು ಹೇಳ್ತಾರೆ, ಸಾಕು ಒಂದು ಸಮಯ ಒಂದು ಸಮಯ ನಂಬಂದುಕುಲ್ಲ ಮರಿ ಇದು ಕೇಂದ್ರ ಪೋಡೆ ಮನೆ ಇಂಗ್ಲೆ ಕೆಕ್ಕಿಲ್ ಬರ್ಬೋದು ಅಂತ ಹಾಗೆ ಹೇಳ್ತಾರೆ. ಆಗ ಯಾರು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ನೋಡಿ, ಇನ್ನು ಶುರು ಆಗ್ತದೆ ಒಂದೊಂದಾಗಿ ಸಾಲ ವಾಪಸ್ ತಗೊಳ್ಳಿಕ್ಕೆ. ಈಗ ಜನರು ಏನು ನನ್ ಇತ್ತೆ ಮಣ್ತಿಜರ ಚೀಲ ಕೈಯಲ್ಲಿ ಇಟ್ಕೊಂಡು ಓಡಾಡೋದಕ್ಕೆ ಆರಂಭ ಮಾಡಿದ್ದಾರೆ ಮೀಟರ್ ಬಡ್ಡಿ. ಹೌದೌದು. ಜನರು ಏನ್ ಹೇಳ್ತಾರೆ, ಆವಾಗ ಜನರು ಕಂಪ್ಲೇಂಟ್ ಕೊಟ್ಟು ಏನಾದ್ರು ಮಾಡಿದ್ರೆ ಬದುಕಬಹುದಿತ್ತು, ಆಗ ಸುಮ್ಮನೆ ಇರ್ತಾರೆ. ಈಗ ಪುನಃ ಈಗ ಸ್ವರ ಇಲ್ಲ ಮತ್ತೆ. ಕೊನೆಯದಾಗಿ ಈಗ ಪರಮೇಶ್ವರ್ ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ, ಡಾಕ್ಟರ್ಗೆ ಮೆಡಿಸನ್ ಕೊಡೋದಕ್ಕಾಗತ್ತೆ ಅಂತ ಅನ್ಸುತ್ತಾ ಮಂಗಳೂರಿನ ವ್ಯವಸ್ಥೆಗೆ? ಆ ಪರಮೇಶ್ವರ್ ಅವರು ಈಗ ಒಳ್ಳೆ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಕೈಗೆ ಒಂದು ಒಳ್ಳೆ ಇಲಾಖೆ ಸಿಕ್ಕಿದೆ, ಮತ್ತೆ ಅವರು ಒಂದು ಒಳ್ಳೆ ಸದ್ಗ್ರಹಸ್ಥ, ಒಳ್ಳೆ ಭಯಭಕ್ತಿ, ದೈವಭಕ್ತ, ಮತ್ತೆ ಎಲ್ಲ ರೀತಿ ನೆಗೆಟಿವ್ ಇಲ್ಲ, ಎಲ್ಲವನ್ನು ಒಳಗೊಂಡಿರುವಂತ ಒಂದು ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ. ಮತ್ತೆ ಅವರಿಗೆ ಒಂದು ಅವಕಾಶ ಅಂದ್ರೆ ಡಾಕ್ಟರ್ ಹತ್ರ ಮೆಡಿಸಿನ್ ಇದೆಯಾ, ಮಂಗಳೂರಿನ ಕ್ಯಾನ್ಸರ್ಗೆ ಮೆಡಿಸಿನ್ ಇದೆ ಅಂತ ಅನ್ಸುತ್ತೆ. ಅವ್ರ ಹತ್ರ ಗ್ಯಾರಂಟಿ ಇರ್ತದೆ. ಮತ್ತೆ ಅವರಿಗೆ ಉದ್ದೇಶ ಏನು ಹೇಳಿದ್ರೆ, ಈಗ ಹಳೆಯ ಒಂದು ವ್ಯವಸ್ಥೆಯನ್ನು ಸ್ವಲ್ಪ ಬದಲಾಯಿಸಬೇಕಾಗ್ತದೆ. ಯಾಕಂದ್ರೆ ಹಳೆಯ ಪೊಲೀಸ್, ಹಳೆಯ ಜನ, ಇನ್ನಾರದ್ದು ಜಾರ್ಜಿನವರದ್ದು ಸಂಬಂಧರು ಅಥವಾ ಇನ್ನೊಬ್ರು ಶಿಫಾರಸ್ ಮೇಲೆ ಬಂದಿರ್ತಾರೆ. ಈಗ ಒಂದು ಒಳ್ಳೆ ಅವಕಾಶ ಇದನ್ನು ಪೂರ್ತಿ ಬದಲಾಯಿಸಲಿಕ್ಕೆ ಜನರಿಗೂ ಬೇಕಾಗಿದೆ. ಹಾಗಾಗಿ ಅವರು ಖಂಡಿತ ಮಾಡುವ ಸಾಧ್ಯತೆ ಇದೆ. ಮತ್ತೆ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಗೃಹ ಸಚಿವರು ಬರ್ತಾ ಇದ್ದಾರೆ, ಏನ್ ನಿಮ್ದು ಬೇಡಿಕೆ? ಮುರುಗನ್ ಅವರು ಹೋಗಬೇಕು ಅಂತ ಅಥವಾ ವ್ಯವಸ್ಥೆ ಸರಿಯಾಗಬೇಕು ಅಂತ ಬೇಡಿಕೆ? ಒಂದು, ಈ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ.
ಈಗ ಪರಮೇಶ್ವರರಿಗೆ ಅಧಿಕಾರ ಹಸ್ತಾಂತರ ಆಗಿದೆ, ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅವರಿಗೆ ಅವಕಾಶವನ್ನು ಎಷ್ಟು ಸದ್ಬಳಕೆ ಮಾಡ್ತಾರೆ ಅನ್ನೋದು ನಂತರದ ವಿಷಯ. ಆದರೆ ಅವರಿಗೆ ಇಚ್ಛಾಶಕ್ತಿ ಒಂದು ಇದ್ದರೆ ಈ ವ್ಯವಸ್ಥೆಯನ್ನು ಬದಲು ಮಾಡ್ಬೋದು. ಕಾನೂನು ಸುವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿ, ಈ ಮಂಗಳೂರಲ್ಲಿ ಕಾಪಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಒಟ್ಟು ಏನಂದರೆ ಇದರ ಹಿಂದಿರುವ ಕೈವಾಡ ಯಾರು, ಅದರ ಸೂತ್ರಧಾರಿಗಳು ಯಾರು, ತಮ್ಮವರಾದರೂ ಕೂಡ ಕ್ರಮ ಕೈಗೊಳ್ಳಬೇಕಾದ ಅದರಲ್ಲಿ ಕೆಲಸ ಇದೆ. ಯಾವ ರಾಜಕೀಯವನ್ನು ನೋಡದೆ, ಯಾವ ಸಂಘಟನೆಯವರನ್ನು ನೋಡದೆ, ಅದರ ನಿಜವಾದ ಸೂತ್ರಧಾರಿ ಯಾರು ಅಲ್ಲಿಯವರೆಗೆ ಹೋದರೆ ಮಾತ್ರನೇ ಇದು ಸಾಧ್ಯ ಆಗುತ್ತೆ. ಅಂಥದ್ದು ಕೆಲಸವನ್ನ ಪರಮೇಶ್ವರ್ ಸಂತೋಷ್ ಅವರು ಧನ್ಯವಾದಗಳು ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಬಹುಶಃ ನಾಳೆ ದಿನವೂ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಗೃಹ ಸಚಿವರು. ಸೊ ಅವರು ಈಗ ಮಾಡಬೇಕಾದಂಥದ್ದು ಅದನ್ನೇ. ಬಹುಶಃ ಇಲ್ಲಿ ಏನು ವ್ಯವಸ್ಥೆ ಏನಿದೆ, ಬಹುಶಃ ಜನ ಬಹಳಷ್ಟು ರೋಸಿ ಹೋಗಿದ್ದಾರೆ, ಇಲ್ಲಿನ ಬಹಳ ಎಜುಕೇಟೆಡ್ ಜನ ರೋಸಿ ಹೋಗಿದ್ದಾರೆ, ಆತಂಕಿತರಾಗಿದ್ದಾರೆ, ಏನಾಗ್ತಾ ಇದೆ ನಮ್ಮ ಸಿಟಿಯಲ್ಲಿ ಅನ್ನುವಂಥದ್ದು. ಸೊ ಇದಕ್ಕೊಂದು ಮೆಡಿಸಿನ್ ಅನ್ನು ಹುಡುಕಬೇಕಾದಂಥ ಕೆಲಸವನ್ನ ಗೃಹ ಸಚಿವರು ಮಾಡಲೇಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ